ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ನಾವು ಇಂದಿನ ತರಗತಿಯನ್ನು ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನಿಷ್ಠದಾಸ್ ಪ್ರಭುಜಿಯವರು, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲ ಅಭಯಚರಣಾರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರು, ಶ್ರೀ ರಾಧಾ ಗೋವಿಂದರ ಪಾದಪದ್ಮಗಳ ಕೃಪೆಯಿಂದ ನಾವು ಇಂದಿನ ತರಗತಿಯನ್ನು ಕೇಳಲಿಕ್ಕೆ ಅರ್ಹರು ಆಗದೇ ಇದ್ದರೂ ಕೂಡ ಇವರೆಲ್ಲರ ಕೃಪೆಯಿಂದ ನಾವು ಭಗವದ್ಗೀತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಂದಿನ ಅಧ್ಯಾಯ 10ನೇ ಅಧ್ಯಾಯ ವಿಭೂತಿ ಯೋಗ ಅಂದ್ಬಿಟ್ಟು. ಈಗಾಗಲೇ ವಿಭೂತಿ ಯೋಗವನ್ನು ಆಲ್ರೆಡಿ ಶುರು ಮಾಡಿದ್ದೀವಿ. ಈ ವಿಭೂತಿ ಯೋಗ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ತರಗತಿಯನ್ನು ಅಟೆಂಡ್ ಮಾಡಿರೋದು ನೆನ್ನೆ ಮೊನ್ನೆ ಎಲ್ಲ. ಹರೇ ಕೃಷ್ಣ. ಯಾರಿಗೂ ಗೊತ್ತಿಲ್ಲ ವಿಭೂತಿ ಯೋಗ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಕೇಳಿಸ್ತಾ ಇದೆಯಲ್ಲ ನನ್ನ ಮಾತು? ಕೇಳಿಸ್ತಾ ಇದೆ ಪ್ರಭುಜಿ. ಹೇಳಿ. ವಿಭೂತಿ ಯೋಗ ಅಂದ್ರೆ ಏನು ಹೇಳ್ತೀರಾ ಯಾರಾದ್ರೂ? ಯಾವತ್ತು ತುಂಬಾ ಕಡಿಮೆ ಜನ ಇದ್ದೀರಾ ಕ್ಲಾಸಲ್ಲಿ, ಕೇವಲ 4 ಜನ. ಪ್ರಭುಜಿ, ಇದರಲ್ಲಿ ಶ್ರೀಕೃಷ್ಣನ ಮೂಲ ಎಲ್ಲದಕ್ಕೂ ಮೂಲ ಶ್ರೀಕೃಷ್ಣನೇ ಅಂತ ಹೇಳಿದ್ದಾರೆ. ಮತ್ತೆ ಆರು ಗುಣಗಳು, 6 ಸಿರಿಗಳು ಅಂತ. ಸಿರಿಗಳು ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ ಮತ್ತು ವೈರಾಗ್ಯ. ಇದು ಸಿರಿಗಳನ್ನ ಸಂಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಂತಾರೋ ಅವ್ರು ಮಾತ್ರ ಶ್ರೀಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೊಬಹುದು ಅಂತ ಹೇಳಿದ್ರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಷ್ಟೇನಾ? ಬೇರೆ ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಅದೇ ಶ್ರೀಕೃಷ್ಣ ಪರಮಾತ್ಮನ ವಿಭೂತಿಗಳು ಇದಾವ ಪ್ರಭುಜಿ, ಅಂದ್ರೆ ಲಕ್ಷಣಗಳು ಆತರ 80 ಸಮಥಿಂಗ್ ಏನೋ ಇದಾವ ಪ್ರಭುಜಿ. ಓಕೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನಾನು ಮನೆಯಲ್ಲಿಲ್ಲ, ಹೋಟ್ಲಲ್ಲಿದ್ದೀನಿ. ಸ್ವಲ್ಪ ಲಾಡ್ಜಲ್ಲಿದ್ದೀನಿ. ನೆಟ್ವರ್ಕ್ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು. ನೆಟ್ವರ್ಕ್ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಹೇಳಿ. ನಾನು ಮಾತಾಡೋದು, ನನ್ನ ಮಾತು ಸರಿಯಾಗಿ ಕೇಳಿಸ್ತಾ ಇದ್ರೆ ನಾನು ರಿಪೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಮಾತಾಜಿ. ಈ 10ನೇ ಅಧ್ಯಾಯವನ್ನು ನಾವು 4 ಭಾಗಗಳಾಗಿ ವಿಂಗಡಿಸಬಹುದು.
ಮೊದಲನೇ ಭಾಗ 1ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ. ಅದು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಮತ್ತು ಆತನಿಗೆ ಸೇವೆ ಸಲ್ಲಿಯುವುದು. ಮಾತಾಜಿಯವರು ಅದ್ರ ಬಗ್ಗೆ ಮಾತಾಡ್ತೀವಿ ಇವಾಗ. ನಂತರ ನಾವು 8ರಿಂದ 11 4 ಶ್ಲೋಕಗಳನ್ನು ಚತುರ್ಶ್ಲೋಕಿ ಭಗವದ್ಗೀತೆ ಅಂತ ಕರೀತಾರೆ ಇದನ್ನ. ಈ ಶ್ಲೋಕಗಳು ಭಗವದ್ಗೀತೆಯ ಎಲ್ಲ ಸಂಪೂರ್ಣ ಸಾರಾಂಶವನ್ನು ಈ 4 ಶ್ಲೋಕಗಳಲ್ಲಿ ತುಂಬಲಾಗಿದೆ. ಸೊ ಈ ಚತುರ್ಶ್ಲೋಕಿ ಭಾಗವತವನ್ನು ನಾವು ತಿಳ್ಕೊಂಡ್ವಿ ಹಿಂದಿನ ತರಗತಿಯಲ್ಲಿ. ಸೊ ನಂತರ 12ರಿಂದ 18ನೇ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನ ದೇವೋತ್ತಮ ಪುರುಷನ ಸ್ಥಾನವನ್ನು ಒಪ್ಪಿಕೊಳ್ತಾನೆ. ಮತ್ತು ಅವನು ಹೇಳ್ತಾನೆ, ಹಿಂದಿನ ಅಧಿಕಾರಿಗಳು ಅಸಿತ, ದೇವಲ, ನಾರದ ಮಹರ್ಷಿಗಳು, ಇತರ ಎಲ್ಲರೂ, ಬ್ರಹ್ಮದೇವರು ಎಲ್ಲರೂ ನಿನ್ನನ್ನು ಒಪ್ಕೊಂಡಿದ್ದಾರೆ. ನೀನು ಕೂಡ ಈಗ ನೀನು ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾ ಇದೀಯ, ಅದಕ್ಕೋಸ್ಕರ ನಾನು ಕೂಡ ನೀನು ದೇವೋತ್ತಮ ಪರಮಪುರುಷ ಅಂತ ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ನಂತರ ಅರ್ಜುನನು ಕೃಷ್ಣನ ಮಹಿಮೆಗಳನ್ನು ಇನ್ನಷ್ಟು ಹೆಚ್ಚಾಗಿ ಕೇಳಲು ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಮಹಿಮೆಗಳು, ನಿನ್ನ ವಿಭೂತಿಗಳ ಬಗ್ಗೆ ನನಗೆ ಹೇಳು. ವಿಭೂತಿಗಳು ಅಂದ್ರೆ ನಿನ್ನ ಶ್ರೇಷ್ಠತಮ ಮಹಿಮೆಗಳು, ಅವುಗಳ ಬಗ್ಗೆ ನನಗೆ ಹೆಚ್ಚು ಕೇಳಲಿಕ್ಕೆ ಇಷ್ಟ ಆಗ್ತಾ ಇದೆ, ಹೇಳು ಅಂತ ಕೇಳ್ಕೊತಾನೆ. ಸೊ ಅದಕ್ಕೆ ಒಂದು ರೀಸನ್ನು ಕೊಡ್ತಾನೆ. ನಿನ್ನ ಮಹಿಮೆಗಳನ್ನ ತಿಳ್ಕೊಂಡಿದ್ರೆ ನಿನ್ನ ಬಗ್ಗೆ ನಾನು ಹೆಚ್ಚು ಯೋಚಿಸಬಹುದು ಮತ್ತು ನಾನು ನಿನ್ನನ್ನು ನೆನಪಿಸ್ಕೊಳ್ಬಹುದು, ಮತ್ತೆ ನೆನಪಿಸ್ಕೊಳ್ತಾ ಇರ್ಬೋದು. ನೆನಪಿಸ್ಕೊಳ್ಳೋದು ಸುಲಭವಾಗುತ್ತೆ. ಅದರಿಂದ ನಿನ್ನ ವಿಭೂತಿಗಳ ಬಗ್ಗೆ ಇನ್ನಷ್ಟು ಹೇಳುವವನಾಗು ಅಂತ ಭಗವಂತನಲ್ಲಿ ಅರ್ಜುನ ಬೇಡ್ಕೋತಾನೆ. ಸೊ ನಂತರ 19ನೇ ಶ್ಲೋಕದಿಂದ ಅರ್ಜುನ ತನ್ನ ವಿಭೂತಿಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಹೇಳ್ತಾನೆ ಅರ್ಜುನ, ಕೊನೆಯಲ್ಲಿ ಈ ಅಷ್ಟು ವಿಭೂತಿಗಳು ಎಷ್ಟು ಅಸಂಖ್ಯಾತ ವಿಭೂತಿಗಳಿದ್ದಾವೆ, ಐಶ್ವರ್ಯಗಳಿದ್ದಾವೆ ಭಗವಂತನದ್ದು. ಆ ಅಸಂಖ್ಯಾತ ಐಶ್ವರ್ಯಗಳು, ವಿಭೂತಿಗಳಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಭೂಲೋಕದ ಜನಗಳಿಗೆ ಅಂದ್ರೆ ನೀನು ಭೂಲೋಕದ ಒಂದು ವಾತಾವರಣದಲ್ಲಿರೋದ್ರಿಂದ, ಭೂಮಿಯ ವಾತಾವರಣದಿಂದ ನಿನಗೆ ಯಾವ ಇಲ್ಲಿ ಉದಾಹರಣೆ ನಿನಗೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೋ ಅಂತಹ ಉದಾಹರಣೆಗಳ ಮೂಲಕ ಭಗವಂತ ಏನ್ ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸುಮಾರು 80 ಅಷ್ಟು ಇದರ ಬಗ್ಗೆ, ವಿಭೂತಿಗಳ ಬಗ್ಗೆ ಈ 19ರಿಂದ 42ನೇ ಶ್ಲೋಕದ ಒಳಗಡೆ ಹೇಳಲಾಗಿದೆ. ಬಟ್ ಕೊನೆಗೆ ಹೇಳ್ತಾನೆ ಭಗವಂತ, ಇಷ್ಟು ಎಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ಹೇಳ್ತಾನೆ, ನಾನು ಐಶ್ವರ್ಯಗಳ ಬಗ್ಗೆ ಮಾತಾಡಿದ್ದೀನಲ್ಲ, ಇದಷ್ಟು ಕೂಡ ನನ್ನ ಒಂದು ತುಣುಕು ಅಷ್ಟೇ ಅಂತ ಹೇಳ್ತಾನೆ. ಸೊ ನನ್ನ ಒಂದು ಕಿಡಿ ಅಷ್ಟೇ ಇದು, ನನ್ನ ಒಂದು ಕಿಡಿ, ಒಂದು ಅಂಶ ಮಾತ್ರ ಇದು. ನನ್ನ ಅಂಶಗಳು ಎಷ್ಟಿದ್ದಾವೆ ಅದು ಕೃಷ್ಣನಿಗೆ ಮಾತ್ರ ಗೊತ್ತು. ಸೊ ಕೃಷ್ಣನಿಗೆ ಲೆಕ್ಕವಿಲ್ಲದಷ್ಟು ಅಂಶಗಳಿದ್ದಾವೆ, ಅದರಲ್ಲಿ ಒಂದೇ ಒಂದು ಅಂಶ ನಾನಿವಾಗ ನಿನ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅಷ್ಟರಿಂದ ನಾನು ವ್ಯಾಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇಷ್ಟು ಈ ಅಧ್ಯಾಯದ ಸಾರಾಂಶ. ಸೊ ನಾವು ಇವಾಗ ನೆನ್ನೆಯ ದಿವಸ 25ನೇ ಶ್ಲೋಕದವರೆಗೂ ಆಗಿತ್ತಲ್ವಾ. ಸೊ ಇಂದು 26ನೇ ಶ್ಲೋಕವನ್ನು ಮುಂದುವರಿಸ್ಕೊಂಡು ಹೋಗೋಣ. 28 ಆಗಿತ್ತಾ? ಹೌದು ಪ್ರಭುಜಿ. ಸೊ ನನಗೆ 26 ಅಂತ ಮೆಸೇಜ್ ಹಾಕಿದ್ದಾರೆ. ಇನ್ನೊಂದ್ಸಲ ಕೇಳ್ತೀವಿ ಪ್ರಭುಜಿ, ಪರವಾಗಿಲ್ಲ. ಪರವಾಗಿಲ್ವಾ? ಸೊ ನನಗೆ 26 ಅಂತ ಮೆಸೇಜ್ ಹಾಕಿದ್ದಾರೆ. ಒಂದು ನಿಮಿಷ. ಮಾತಾಜಿ 10.26 ಅಂತ ಹಾಕಿದ್ದಾರೆ. ಓಕೆ, 26 ಸ್ವಲ್ಪ ಹಂಗೆ ರಿಪೀಟ್ ಮಾಡ್ಕೊಂಡು ಹೋಗೋಣ. 28ರಿಂದ ನಾವು ಚರ್ಚೆ ಮಾಡ್ಕೊಂಡು. ಸೊ ಹ್ಯಾಂಡ್ ರೈಸ್ ಮಾಡಿ ಓದ್ಲಿಕ್ಕೆ ಇಷ್ಟ ಇರೋರು ಎಲ್ಲರೂ ಓದ್ಬೇಕು, ಯಾಕಂದ್ರೆ 4-5 ಜನವೇ ಇರೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 26ನ ಜಸ್ಟ್ ಹಾಗೆ ರಿಪೀಟ್ ಮಾಡೋಣ ಹಾಗಾದ್ರೆ. ಶ್ಲೋಕ 26. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ಮಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಇಲ್ಲಿ ಇದು ಕಪಿಲ ಮುನಿಗಳು ಅಂದ್ರೆ ದೇವಹೂತಿ ಮತ್ತು ಕರ್ದಮ ಮುನಿಗಳ ಮಗ, ಅವನು ಕೃಷ್ಣನ ಅವತಾರ. ಸೊ ದೇವಹೂತಿ ಮತ್ತು ಕರ್ದಮ ಮುನಿ 1000 ವರ್ಷಗಳ ತಪಸ್ಸು ಮಾಡಿ ಭಗವಂತನನ್ನು ತಮ್ಮ ಮಗನಾಗಿ ಪಡೀತಾರೆ. ನಂತರ ಈ ಕಪಿಲ ಮಹರ್ಷಿಗಳು, ಆಮೇಲೆ ಕರ್ದಮ ಮುನಿ ಕಪಿಲನು ಹುಟ್ಟಿದ ಮೇಲೆ, ಕಪಿಲನು ಸ್ವಲ್ಪ ದೊಡ್ಡವನಾದ್ಮೇಲೆ ಅವರು ಇದು ಸಂಸಾರವನ್ನು ತ್ಯಾಗ ಮಾಡಿ
ಇದಕ್ಕೆ ಹೋಗ್ತಾರೆ, ಯಾವುದಕ್ಕೆ, ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾರೆ. ಇಲ್ಲಿ ನೋಡಿ, ಕೃಷ್ಣನೇ ಮನೆಯಲ್ಲಿ ಬಂದಿದ್ದಾನೆ, ಹುಟ್ಟಿದ್ದಾನೆ, ಆದರೂ ಕೂಡ ಅವರು ಇದು ಧರ್ಮವನ್ನು ಪಾಲಿಸ್ಲಿಕ್ಕೆ ಏನ್ ಮಾಡ್ತಾರೆ, ವರ್ಣಾಶ್ರಮ ಧರ್ಮವನ್ನು ಪಾಲಿಸ್ಲಿಕ್ಕೆ ಅವರು ಭಗವಂತನನ್ನು, ಅವರು ಮನೆಯನ್ನು ಮತ್ತು ಭಗವಂತನ ತಾಯಿ ದೇವಹೂತಿಯನ್ನು ಮಗನ ಒಂದು ಇದರಲ್ಲಿ ಬಿಟ್ಬಿಟ್ಟು ಆಶ್ರಯದಲ್ಲಿ ಅವರು ಇದಕ್ಕೆ ಹೊರಟೋಗ್ತಾರೆ. ಸೊ ಇದು ಇದರ 3ನೇ ಸ್ಕಂದದಲ್ಲಿ, ಭಾಗವತದ 3ನೇ ಸ್ಕಂದದಲ್ಲಿ ಇದನ್ನು ಸಂಪೂರ್ಣವಾಗಿ ಕೊಡಲಾಗಿದೆ. ಮತ್ತು ಕಪಿಲ ಮಹರ್ಷಿಗಳು ಸಾಂಖ್ಯಾವತಾರವನ್ನು ದೇವಹೂತಿಗೆ ಬೋಧಿಸ್ತಾರೆ. ನಂತರ ದೇವಹೂತಿ ಕೂಡ ಮಗನ ಒಂದು ಇದರಿಂದ ಏನು ಮಗನು ಕೊಟ್ಟ ಒಂದು ಭಗವಂತನ ಒಂದು ಇದರಿಂದ ದೇವಹೂತಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಅಥವಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆಗಳು ಕೂಡ ತುಂಬಾ ಮುಖ್ಯ. ಇದು 3ನೇ ಸ್ಕಂದದಲ್ಲಿ ಬರುತ್ತೆ. ನಂತರ 27ನೇ ಶ್ಲೋಕ. 27ನೇ ಶ್ಲೋಕದಲ್ಲಿ, ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವಸ್ಸು ಎಂದು, ಅದರಲ್ಲಿ ಒಂದು ಅಶ್ವ. ಈ 2 ವಸ್ತುಗಳು ತುಂಬಾ ಇಂಪಾರ್ಟೆಂಟು. ಈ ತುಂಬಾ ಶ್ರೇಷ್ಠವಾದ ಇದು ಪ್ರಾಣಿಗಳು ಹುಟ್ಟುತ್ತವೆ ಸಮುದ್ರ ಮಂಥನವನ್ನು ಮಾಡಿದಾಗ. ಆ 2 ಉತ್ತಮ ಪ್ರಾಣಿಗಳು, ಒಂದು ಅಶ್ವ, ಅದನ್ನು ಉಚ್ಚೈಶ್ರವಸ್ಸು ಅಂತ ಅದರ ಹೆಸರು. ಇನ್ನೊಂದು ಐರಾವತ. ಸೊ ಐರಾವತನು ನಮಗೆ ಗೊತ್ತಿದೆ, ಇದು ಇಂದ್ರನ ಆಸ್ಥಾನದಲ್ಲಿ, ಇಂದ್ರನ ಒಂದು ವಾಹನ. ಸೊ ಇಂದ್ರನಿಗೆ ಕೊಡಲಾಗುತ್ತೆ ಗಜೇಂದ್ರಿಯನನ್ನು. ಸೊ ಇವೆರಡು ತುಂಬಾ ಶ್ರೇಷ್ಠವಾದ ಪ್ರಾಣಿಗಳು, ಆದ್ರಿಂದ ಅವುಗಳಲ್ಲಿ ನಾನು ಅವುಗಳು ಅಂತ ಹೇಳ್ತಾನೆ. ನಂತರ ಭಗವಂತ ಹೇಳ್ತಾನೆ, ಮನುಷ್ಯರಲ್ಲಿ ನಾನು ರಾಜ. ಅಂದ್ರೆ ಯಾವ ವ್ಯಕ್ತಿ ರಾಜನಾಗಿರುತ್ತಾನೆ ಅವನು ಕೃಷ್ಣನ ಪ್ರತಿನಿಧಿ. ಸೊ ಅದು ಹಿಂದಿನಲ್ಲಿ ನಾವು ನೋಡಿದ್ವಿ, ಧರ್ಮಿಷ್ಠರ ಆಳ್ವಿಕೆ ಇತ್ತು. ಸೊ ಸದಾ ಯಾವಾಗಲೂ ಧರ್ಮಿಷ್ಠರಂತ ಮಹಾರಾಜ ಯುಧಿಷ್ಠಿರ, ಮಹಾರಾಜ ಪರೀಕ್ಷಿತ ಮತ್ತು ಶ್ರೀರಾಮನಂತ ಮಹಾರಾಜರು, ಪೃಥು ಮಹಾರಾಜರು, ಇಂತಹ ಧರ್ಮಿಷ್ಠ ಅರಸರಿದ್ರು. ಸೊ ಇವರೆಲ್ಲ ಪ್ರಜೆಗಳ ಯೋಗಕ್ಷೇಮವನ್ನು ಕುರಿತು ಚಿಂತೆ ಮಾಡ್ತಾ ಇದ್ರು. ಕೆಲವು ಅರಸರು ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ, ಏಕಾದಶಿ ದಿವಸ ಪ್ರಾಣಿಗಳಿಗೂ ಕೂಡ ಹುಲ್ಲು ನೀರು ಕೊಡ್ತಿರ್ಲಿಲ್ಲ. ಅಂದ್ರೆ ಇದರಲ್ಲಿ ಏನಿರ್ತದೆ, ಅರಮನೆಯಲ್ಲಿ ಆನೆಗಳು, ಆಮೇಲೆ ಕುದುರೆಗಳು ಇವೆಲ್ಲ ಇರ್ತಾವಲ್ಲ, ಅವುಗಳಿಗೂ ಕೂಡ ಉಪವಾಸ ಇರಬೇಕಾಗಿತ್ತು. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ರು. ಮತ್ತು ಎಲ್ಲಾ ಕಡೆ ನಿರ್ಜಲ ಉಪವಾಸವನ್ನು, ರಾಜ್ಯದ ತುಂಬ ನಿರ್ಜಲ ಉಪವಾಸವನ್ನು ಮಾಡುವ ಒಂದು ಪದ್ಧತಿಯನ್ನು ಇಂಥ ಧರ್ಮಿಷ್ಠ ರಾಜರು ಇಟ್ಕೊಂಡಿದ್ರು. ಸೊ ಅಂತಹ ರಾಜರನ್ನು ದೇವರ ಪ್ರತಿನಿಧಿ ಅಂತ ಹೇಳಲಿಕ್ಕಾಗಿದೆ. ಈಗಿನ ಕಾಲದಲ್ಲಿ ಇರುವ ರಾಜತ್ವ ಏನಿದೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಗಿನ ಕಾಲದ ರಾಜಕೀಯ ಬರೀ ಕ್ಷೀಣಗತಿಯಲ್ಲಿದೆ. ಅವ್ರೇನಿದ್ರು ಅವ್ರು ಯಾವ ಧರ್ಮಕ್ಕೂ ಅವರಿಲ್ಲ. ಅವ್ರು ತಮ್ಮ ಧರ್ಮವನ್ನು ತಾವು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರಿಗೆ ಯಾವ ಧರ್ಮನೂ ಇಲ್ಲ ಅವ್ರಿಗೆ. ಸೊ ನಂತರ 28ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣದಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಈ ರೀತಿಯಾಗಿ. ಸೊ 28ನೇ ಶ್ಲೋಕದವರೆಗೂ ನೆನ್ನೆ ಡಿಸ್ಕಸ್ ಮಾಡಿದಿರಲ್ಲ. ಇವತ್ತು 29ನೇ ಶ್ಲೋಕವನ್ನು ಮುಂದುವರಿಸ್ಕೊಂಡು ಹೋಗೋಣ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ, ಮಿತ್ರಾಣಾಮರ್ಯಾಯ ಚಾಸ್ಮಿ ಯಮಃ ಸಂಯಮತಾಮಹಂ. ಸೌಮ್ಯ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಹನುಮಂತ ಪ್ರಭುಜಿ ನೀವು ನೆಕ್ಸ್ಟ್ ಓದಿ. ಶ್ಲೋಕ 28 ಅನುವಾದ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಎರಡು ಓದಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು. 28 ಆಯ್ತಲ್ವಾ ಮಾತಾಜಿ? ನನ್ನ 28 ಆಗಿತ್ತಲ್ವಾ? 29 ಶುರು ಮಾಡಿದೀವಲ್ವ ನಾವು. 29 ಅನುವಾದ ಮತ್ತು ಭಾವಾರ್ಥ. ಆಕ್ಚುಲಿ ಪ್ರಭುಜಿ 26 ಅನ್ಸುತ್ತೆ ನನಗೆ. ಈಗ ಕರೆಕ್ಟ್ ಹೇಳಿದ್ದವರು ಅನ್ಸ್ತಿದೆ ಪ್ರಭುಜಿ. 26 ಇಂದ ಸ್ಟಾರ್ಟ್ ಮಾಡಬೇಕಿತ್ತು. 26 ನಾವು ಕಂಪ್ಲೀಟ್ ಮಾಡಿದವಲ್ಲ. 26, 27 ಇವತ್ತು 28 ಇಂದ ಶುರು ಮಾಡ್ಕೊ. 28 ಓದ್ಲಾ? 28 ನಾವು ಡಿಸ್ಕಸ್ ಮಾಡಿದ್ವಲ್ಲ ಆಲ್ರೆಡಿ. 29 ಓದ್ತೀನಿ. 29 ಓದ್ಕೊಂಡ್ರು. ಶ್ಲೋಕ 29 ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬಹು ಹೆಡೆಗಳ ನಾಗರಲ್ಲಿ ನಾನು, ಅನಂತ ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಅರ್ಯಾಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಮೃತ್ಯು ದೇವತೆ ಯಮ. ಭಾವಾರ್ಥ.
ಜಲವಾಸಿಗಳಲ್ಲಿ ವರುಣದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಹೆಡೆಗಳ ನಾಗಸರ್ಪಗಳಲ್ಲಿ ಅನಂತನೇ ಬಹುಶ್ರೇಷ್ಠ. ಇವರಿಬ್ಬರು ಕೃಷ್ಣನನ್ನು ಪ್ರತಿನಿಧಿಸುತ್ತಾರೆ. ಪಿತೃಗಳ ಲೋಕ ಹೊಂದಿದೆ. ಅದರ ಅಧಿಪತಿ ಅರ್ಯಾಮ. ಆತನು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ದುಷ್ಕರ್ಮಿಗಳಿಗೆ ಶಿಕ್ಷೆ ಮಾಡುವ ಜೀವಿಗಳು ಅನೇಕರಿದ್ದಾರೆ. ಅವರಲ್ಲಿ ಯಮನೇ ಪ್ರಧಾನನು. ಯಮನು ಭೂಲೋಕದ ಬಳಿ ಇರುವ ಒಂದು ಗ್ರಾಮದಲ್ಲಿ ಗ್ರಹದಲ್ಲಿ ನೆಲೆಸಿದ್ದಾನೆ. ಮರಣಾನಂತರ ಬಹಳ ಪಾಪ ಮಾಡಿರುವವರನ್ನು ಆ ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ. ಯಮನು ಅವರಿಗೆ ವಿಧ ವಿಧವಾದ ಶಿಕ್ಷೆಗಳನ್ನು ವಿಧಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ಬಹು ಎಡೆಗಳ ನಾಗರಗಳಲ್ಲಿ ಅಂದ್ರೆ ನಾಗರ ಇದರಲ್ಲಿ ಅತ್ಯಂತ ಶ್ರೇಷ್ಠ ಯಾವುದು? ಅನಂತ ಶೇಷ. ಸೊ ಅನಂತ ಶೇಷ ನಾನು, ಅವನು ಬಹುಶ್ರೇಷ್ಠ ನಾಗಸರ್ಪಗಳಲ್ಲಿ. ಅದೇ ರೀತಿ ಜಲವಾಸಿಗಳಲ್ಲಿ ವರುಣದೇವ ಅತ್ಯಂತ ಶ್ರೇಷ್ಠ, ಸೊ ಅದು ನಾನು. ಸೊ ನಂತರ ಇದರಲ್ಲಿ ಪಿತೃಲೋಕಗಳ ಅಧಿಪತಿ ಅರ್ಯಮ. ಸೊ ಅವನು ಆ ಅರ್ಯಮ ನಾನು, ಅಂದ್ರೆ ಕೃಷ್ಣನನ್ನು ಅವನು ಪ್ರತಿನಿಧಿ ಮಾಡ್ತಾನೆ. ಸೊ ಅವರಲ್ಲಿ ಈ ಎಲ್ಲ ಅನೇಕ ಶಿಕ್ಷೆ ಮಾಡುವ ಜೀವಿಗಳಿದ್ದಾರೆ. ಮನುಷ್ಯರಿಗೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡ್ಲಿಕ್ಕೆ ಅನೇಕ ಜೀವಿಗಳಿದ್ದಾರೆ. ಅದರಲ್ಲಿ ಯಮಧರ್ಮರಾಜ ಪ್ರಧಾನನು. ಸೊ ಅದರಿಂದ ಯಮಧರ್ಮರಾಜನು ಪಿತೃಲೋಕಗಳಲ್ಲಿ ಇರ್ತಾನೆ. ಸೊ ಅವನು ಮರಣಾನಂತರ ನಾವು ಅಲ್ಲಿ ಹೋದಾಗ ನಾವು ಮಾಡಿರೋ ಪಾಪಗಳಿಗೆ ಅವು ಯಾವ ಕರ್ಮಕ್ಕೆ ಯಾವ ಶಿಕ್ಷೆ ಇದೆಯೋ ಆ ಶಿಕ್ಷೆಯನ್ನು ಅವನು ವಿಧಿಸ್ತಾನೆ. ಸೊ ಈ ರೀತಿಯಾಗಿ ಎಲ್ಲರಲ್ಲಿ ಶ್ರೇಷ್ಠ, ಈ ಯಾವುದೇ ವಸ್ತುವಿನಲ್ಲಿ ಏನು ಶ್ರೇಷ್ಠ ಇದೆ ಅದು ನಾನು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದೆ. ಈ ಕಂಪ್ಲೀಟ್ ಶ್ಲೋಕಗಳಲ್ಲಿ 42ನೇ ಶ್ಲೋಕದವರೆಗೂ ಅದನ್ನೇ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಯಾವ ವಿಷಯಗಳಲ್ಲಿ ಯಾರು ಶ್ರೇಷ್ಠ ಇದ್ದಾರೆ, ಆನೆಗಳಲ್ಲಿ ಯಾವುದು ಶ್ರೇಷ್ಠ ಇದೆ ಐರಾವತ, ಅದು ನಾನು. ಅಶ್ವಗಳಲ್ಲಿ ಯಾವುದು ಶ್ರೇಷ್ಠ, ಅದು ನಾನು. ಸೊ ಜಲವಾಸಿಗಳಲ್ಲಿ ಯಾರು ಶ್ರೇಷ್ಠ, ವರುಣದೇವತೆ, ಅದು ನಾನು. ಪಿತೃಗಳಲ್ಲಿ ಯಾರು ಶ್ರೇಷ್ಠ, ಅದು ನಾನು. ಈ ರೀತಿಯಾಗಿ ಭಗವಂತ ತನ್ನ ಐಶ್ವರ್ಯಗಳ ಬಗ್ಗೆ ಹೇಳಿಕೊಳ್ತಾ ಹೋಗ್ತಾನೆ. ಈಗ ಮುಂದೆ 30ನೇ ಶ್ಲೋಕದಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೇತ್ಯಾನಾಂ ಕಾಲಃ ಕಲಯಿತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹನುಮಂತ ಪ್ರಭುಜಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದ ಜಯವಾಗಲಿ. ಅನುವಾದ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ. ದಿತಿ ಮತ್ತು ಅದಿತಿ ಸೋದರಿಯರು. ಅದಿತಿಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು, ದಿತಿಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು. ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು. ಪ್ರಹ್ಲಾದ ಮಹಾರಾಜನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದರೂ ಬಾಲ್ಯದಿಂದ ಅವನು ಮಹಾಭಕ್ತ. ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಶ್ರೀಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ. ಕ್ಷಯವನ್ನುಂಟು ಮಾಡುವ ಅನೇಕ ತತ್ವಗಳಿವೆ, ಆದರೆ ಕಾಲವು ಐಹಿಕ ವಿಶ್ವದಲ್ಲಿ ಎಲ್ಲಾ ವಸ್ತುಗಳನ್ನು ಆದುದರಿಂದ ಅದು ಶ್ರೀಕೃಷ್ಣನ ಪ್ರತಿನಿಧಿ. ಭಯಂಕರವಾದದ್ದು. ಲಕ್ಷಾಂತರ ಬಗೆಯ ಪಕ್ಷಿಗಳಲ್ಲಿ ಶ್ರೀ ವಿಷ್ಣುವಿನ ಹರೇ ಕೃಷ್ಣ ಪ್ರಭುಜಿ, ನಿಮ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಎಲ್ರಿಗೂ ನಾನು ಕೇಳಿಸ್ತಾ ಇದ್ದೀನಲ್ಲ? ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ? ಹನುಮಂತ ಪ್ರಭುಜಿದು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕಾಗದು. ಓಕೆ, ಇಲ್ಲಿ ಭಗವಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ದೈತ್ಯರಲ್ಲಿ ಅವನು ಪ್ರಹ್ಲಾದ ಮಹಾರಾಜರು ದೈತ್ಯರಲ್ಲಿ ಪ್ರಹ್ಲಾದ ಮಹಾರಾಜ ಕೃಷ್ಣನ ಪ್ರತಿನಿಧಿ. ಮತ್ತು ಕ್ಷಯವನ್ನು ಉಂಟು ಮಾಡುವವರಲ್ಲಿ ನಾನು ಕಾಲ. ಕ್ಷಯವನ್ನು ಉಂಟು ಮಾಡುವವರಲ್ಲಿ ಅನೇಕ ಜನಗಳಿದ್ದಾರೆ, ಜೀವಿಗಳಿದ್ದಾವೆ, ಅಥವಾ ವಸ್ತುಗಳಿದ್ದಾವೆ. ಅದರಲ್ಲಿ ಕಾಲ ಅಂದ್ರೆ ಟೈಮ್ ಅಂತ ಹೇಳ್ತಾರೆ. ಸೊ ಟೈಮ್ ಅನ್ನೋದು ಆ ಕ್ಷಯವನ್ನು ಉಂಟು ಮಾಡ್ಕೊಂಡು ಹೋಗುತ್ತೆ. ಕಲಿಯುಗ ಇದು ಈ ಮೃತ್ಯುಲೋಕದಲ್ಲಿ ಮಾತ್ರ ಕಾಲ ಇರೋದು, ಈ ಐಹಿಕ ಲೋಕಗಳಲ್ಲಿ ಮಾತ್ರ ಕಾಲ ಇರೋದು. ಆಧ್ಯಾತ್ಮಿಕ ಲೋಕದಲ್ಲಿ ಕಾಲ ಇರೋದಿಲ್ಲ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಕಾಲ ಇರೋದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಯಾವುದೇ ಕ್ಷಯ ಆಗುವುದಿಲ್ಲ. ಏನು ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಈ ಐಹಿಕ ಲೋಕದಲ್ಲಿ ಏನಿದೆ, ಇದು ಬ್ರಹ್ಮನಿಂದ ಹಿಡಿದು ಪಾತಾಳ ಲೋಕದವರೆಗೂ ಈ ಮೂರು ಲೋಕಗಳಿಗೂ ಕೂಡ ಕಾಲ ಇರುತ್ತೆ. ಆ ಕಾಲದಲ್ಲಿ ಇದು ಕ್ಷಯವನ್ನು ಉಂಟು ಮಾಡುತ್ತೆ.
ಉದಾಹರಣೆಗೆ ನಾವು ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ರೆ ಅದು ಒಂದು ನಿಧಾನವಾಗಿ ಅದು ಡಿಟ್ರೇಟ್ ಆಗ್ತಾ ಹೋಗುತ್ತೆ, ಒಂದು 40-50 ವರ್ಷಕ್ಕೆ ಅದನ್ನು ಡಿಮಾಲಿಷ್ ಮಾಡಿ ಬೇರೆ ಕಟ್ಟಬೇಕಾಗತ್ತೆ. ಅದೇ ರೀತಿ ನಮ್ಮ ದೇಹ ಕೂಡ ಹುಟ್ಟುತ್ತೆ, ಬೆಳೆಯುತ್ತೆ, ನಂತರ ವಯಸ್ಸಾಗುತ್ತೆ, ನಂತರ ನಾವು ದೇಹತ್ಯಾಗ ಮಾಡಬೇಕು, ಮುದುಕರಾಗ್ತೇವೆ, ನಾವು ದೇಹಕ್ಕೆ ಇದು ಕ್ಷಯವನ್ನು ಉಂಟು ಮಾಡುತ್ತೆ ನಮ್ಮ ದೇಹದ ಮೇಲೆ ಇದು ಕ್ಷಯ. ಸೊ ಅದೇ ರೀತಿ ಕ್ಷಯವನ್ನು ಉಂಟು ಮಾಡುವುದರಲ್ಲಿ ಭಗವಂತ ಕ್ಷಯದಲ್ಲಿ ಅನೇಕ ತತ್ವಗಳಿವೆ, ಅದು ಎಲ್ಲ ವಸ್ತುಗಳನ್ನು ಸವೆಸುತ್ತದೆ, ಅದು ಕೃಷ್ಣನ ಪ್ರತಿನಿಧಿ. ಅದೇ ರೀತಿ ಲಕ್ಷಾಂತರ ಬಗೆಯ ಪಕ್ಷಿಗಳಿದ್ದಾವೆ, 84 ಲಕ್ಷ ಯೋನಿಗಳ ಬಗ್ಗೆ ನಾವು ಕೇಳಿದ್ದೀವಿ. ಅದರಲ್ಲಿ ಒಂದು ಸುಮಾರು 10 ಲಕ್ಷ ಅಷ್ಟು 10-15 ಲಕ್ಷ ಅಷ್ಟು ಪಕ್ಷಿಗಳಿದ್ದಾವೆ. ಆ ಪಕ್ಷಿಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಗರುಡ. ಆ ಗರುಡ ಶ್ರೀ ಮಹಾವಿಷ್ಣುವಿನ ವಾಹನ ಮತ್ತು ಅತ್ಯಂತ ಶ್ರೇಷ್ಠವಾದ ಪಕ್ಷಿ. ಸೊ ಆದ್ರಿಂದ ಆ ಪಕ್ಷಿ ಕೃಷ್ಣನ ಫಲ ಅದು. ಮತ್ತು ದಿತಿ ಮತ್ತು ಅದಿತಿ ಸೋದರಿ ಇಬ್ಬರು ಇರ್ತಾರೆ, ದಿತಿ ಮತ್ತು ಅದಿತಿ ಸೋದರಿ. ಇದರ ಬಗ್ಗೆ ನಾವು ಶ್ರೀಮದ್ ಭಾಗವತದಲ್ಲಿ ತಿಳ್ಕೊಳ್ಳಿಕ್ಕಿದೆ. ಮತ್ತು ಈ ದಿತಿ ಏನಿದೆ, ದ್ವಿತೀಯ ಗಂಡು ಮಕ್ಕಳು ಆದಿತ್ಯರು, ಇವರೆಲ್ಲ ಆದಿತ್ಯರು ಅಂತ ಹೆಸರು. ಆಮೇಲೆ ಅದಿತಿಯ ಗಂಡು ಮಕ್ಕಳಿಗೆ ದೈತ್ಯರು ಅಂತ ಹೆಸರು. ಇವರು ದೈತ್ಯರು ಅಂದ್ರೆ ಇವರು ಇಬ್ಬರು ಸುಮಾರು ದೈತ್ಯರ ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಆ ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರು ಹೇಳಿದ್ರು. ಇಲ್ಲ ಪ್ರಭುಜಿ, ಅದಿತಿ ದೈತ್ಯರ ಸಾರಿ. ಅದಿತಿಯ ಗಂಡು ಮಕ್ಕಳು ಆದಿತ್ಯರು ಮತ್ತು ದ್ವಿತೀಯ ಗಂಡು ಮಕ್ಕಳು ದೈತ್ಯರು. ಆಯ್ತಾ? ಸೊ ಈ ದ್ವಿತೀಯ ಗಂಡು ಮಕ್ಕಳು ದೈತ್ಯರಲ್ಲಿ ಇಬ್ಬರು ಅತ್ಯಂತ ಹೆಸರುವಾಸಿಯಾದ ದೈತ್ಯರು ನಮಗೆ ಗೊತ್ತಿರೋದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಇವರಿಬ್ಬರು ದ್ವಿತೀಯ ಮಕ್ಕಳು. ಸೊ ಈ ದ್ವಿತೀಯ ಮಕ್ಕಳು ಈ ದೈತ್ಯರು, ಇವರು ನಾಸ್ತಿಕರು. ಈ ಪ್ರಹ್ಲಾದ ಮಹಾರಾಜರು ಹಿರಣ್ಯಕಶಿಪುವಿನ ಪುತ್ರ, ಹಿರಣ್ಯಕಶಿಪುವಿನ ಮಗ. ಸೊ ಈ ರೀತಿಯಾಗಿ ಪ್ರಹ್ಲಾದನು ರಾಕ್ಷಸ ಕುಟುಂಬದಲ್ಲಿ ಹುಟ್ಟಿದ್ರು. ಆದರೂ ಕೂಡ ಅವನು ಬಾಲ್ಯದಲ್ಲಿ ಮಹಾಭಕ್ತ. ಸೊ ಅವನು ಕೃಷ್ಣನ ಮಹಾಭಕ್ತನಾಗಿದ್ದರಿಂದ ಅವನು ರಾಕ್ಷಸರಲ್ಲಿ ಮಹಾಭಕ್ತ, ಕೃಷ್ಣನ ಮಹಾಭಕ್ತ. ಅದರಿಂದ ಅವನು ಕೃಷ್ಣನ ಪ್ರತಿನಿಧಿ. ಯಾಕಂದ್ರೆ ಅವನು ಧರ್ಮಿಷ್ಠ ಸ್ವಭಾವದಲ್ಲಿ ಇರ್ತಾನೆ, ಭಕ್ತಿ ಸೇವೆ ಮತ್ತು ಧರ್ಮಿಷ್ಠ ಸ್ವಭಾವದಲ್ಲಿ. ರಾಕ್ಷಸರಲ್ಲಿ ಪ್ರಹ್ಲಾದ ಮಹಾರಾಜರನ್ನು ಮೀರಿಸೋರು ಯಾರು ಇಲ್ಲ. ಅದರಿಂದ ಉತ್ತಮ ರಾಕ್ಷಸ ಅವನು. ಅದರಿಂದ ಅವನು ಪ್ರಹ್ಲಾದನು ಕೃಷ್ಣನ ಪ್ರತಿನಿಧಿ. 31ನೇ ಶ್ಲೋಕ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ವೃಷಾಣಾಂ ಮಕರಾಶ್ಚಾಸ್ಮಿ ಸ್ರೋತ ಸಾಮಸ್ಮಿ ಜಾಹ್ನವಿ. ಗುರುಪ್ರಸಾದ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿ. ಭಾವಾರ್ಥ: ಜಲವಾಸಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿಗಳಲ್ಲಿ ತಿಮಿಂಗಿಲವು ಒಂದು. ನಿಶ್ಚಯವಾಗಿಯೂ ಅದು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ. ಅದು ಕೃಷ್ಣನ ಪ್ರತಿನಿಧಿ. ಹರೇ ಕೃಷ್ಣ. ಮುಂದಿನ ಶ್ಲೋಕವನ್ನು ಓದ್ಬಿಡಿ ಮತ್ತೆ ಪ್ರಭುಜಿ, ಸಣ್ಣದಿದೆ. ಶ್ಲೋಕ 32. ಸರ್ಗಾಣಮಾದಿರನಂತಶ್ಚ ಮದ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಮಾದಃ ಪ್ರವದತಾಮಹಂ. ಅನುವಾದ ಶ್ರೀಲ ಪ್ರಭುಪಾದರ ಜಯವಾಗಲಿ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯು. ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಭಾವಾರ್ಥ: ಸೃಷ್ಟಿಯಾದ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣ ಐಹಿಕ ಮೂಲಾಂಶಗಳದು. ಮೊದಲೇ ಹೇಳಿದಂತೆ ವಿಶ್ವ ಅಭಿವ್ಯಕ್ತಿಯನ್ನು ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ಸೃಷ್ಟಿ ಮಾಡುತ್ತಾರೆ ಮತ್ತು ನಿರ್ವಹಿಸುತ್ತಾರೆ. ಅನಂತರ ಇದನ್ನು ಶಿವನು ನಾಶ ಮಾಡುತ್ತಾನೆ. ಬ್ರಹ್ಮನು ಗೌಣ ಸೃಷ್ಟಿಕರ್ತ. ಸೃಷ್ಟಿ ಸ್ಥಿತಿ ಲಯಗಳ ಮತ್ತು ಶಕ್ತಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಮೂರ್ತಿಗಳು. ಆದ್ದರಿಂದ ಅವನೇ ಎಲ್ಲ ಸೃಷ್ಟಿಯ ಆದಿ, ಅವನೇ ಮಧ್ಯ, ಅವನೇ ಅಂತ್ಯ. ಪ್ರೌಢ ವಿದ್ಯೆಗೆ ಅರಿವನ್ನು ನೀಡುವ ಹಲವು ಗ್ರಂಥಗಳಿವೆ. ಉದಾಹರಣೆಗೆ 4 ವೇದಗಳು, ಅವುಗಳ 6 ಪೂರಕ ಗ್ರಂಥಗಳು, ವೇದಾಂತ ಸೂತ್ರ, ತರ್ಕದ ಪುಸ್ತಕಗಳು, ನ್ಯಾಯಶಾಸ್ತ್ರ ಗ್ರಂಥಗಳು ಮತ್ತು ಪುರಾಣಗಳು. ಹೀಗೆ ಒಟ್ಟು ಶಿಕ್ಷಣದ 14 ಗ್ರಂಥಗಳಿವೆ. ಇವುಗಳಲ್ಲಿ ಅಧ್ಯಾತ್ಮ ವಿದ್ಯೆಯನ್ನು ನೀಡುವ ವೇದಾಂತ ಸೂತ್ರವು ಕೃಷ್ಣನ ಪ್ರತಿನಿಧಿ. ತರ್ಕದಲ್ಲಿ ವಿವಿಧ ಬಗೆಯ ವಾದಗಳುಂಟು. ವಿರೋಧವನ್ನು ಸಮರ್ಥಿಸುವ ಸಾಕ್ಷ್ಯಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು. ಪ್ರತಿವಾದಿಯನ್ನು ಸೋಲಿಸಲೆಂದು ಮಾತ್ರ ಪ್ರಯತ್ನಿಸುವುದಕ್ಕೆ ವಿತಂಡ ಎಂದು ಹೆಸರು.
ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು. ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಸೊ ಈ ರೀತಿಯಾಗಿ ಎಲ್ಲ ಸೃಷ್ಟಿಗಳಿಗೆ ಭಗವಂತನೇ ಆದಿ, ಎಲ್ಲ ಸೃಷ್ಟಿಗಳಿಗೆ ಭಗವಂತನೇ ಅಂತ್ಯ, ಮತ್ತು ಆದಿ ಮತ್ತು ಅಂತ್ಯಗಳ ಮಧ್ಯದಲ್ಲಿರುವುದು ಕೂಡ ಭಗವಂತನೇ. ಸೊ ನಂತರ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು? ಆಧ್ಯಾತ್ಮಿಕ ವಿದ್ಯೆ. ಆ ಆಧ್ಯಾತ್ಮಿಕ ವಿದ್ಯೆ ಭಗವಂತ. ಸೊ ಎಲ್ಲ ತಾರ್ಕಿಕರಲ್ಲಿ ಭಗವಂತನೇ ನಿರ್ಣಾಯಕ ಸತ್ಯ. ಸೊ ಇಲ್ಲಿ ತರ್ಕದಲ್ಲಿ ಮೂರು ರೀತಿಯ ತರ್ಕಗಳ ಬಗ್ಗೆ ಹೇಳಲಾಗಿದೆ. ಮೂರು ರೀತಿಯ ವಿವಿಧ ಬೀಗಿಯ ವಾದಗಳುಂಟು, ಆದರೆ ಇದರಲ್ಲಿ ಮೂರು ವಾದಗಳ ಬಗ್ಗೆ ಹೇಳಲಾಗಿದೆ. ವಿರೋಧವಾದದ್ದನ್ನು ಯಾವುದು ವಿರೋಧವಾಗಿರುತ್ತೆ ಅದನ್ನು ಸಮರ್ಥಿಸಿ ಅದಕ್ಕೆ ಸರಿಯಾದ ಸಾಕ್ಷಾತ್ಕಾರಗಳನ್ನು ಕೊಟ್ಟು ವಾದವನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಜಲ್ಪ ಎಂದು ಅದಕ್ಕೆ ಹೆಸರು. ಸೊ ಅದೇ ರೀತಿ ಪ್ರತಿವಾದಿಯನ್ನು ಹೇಗಾದ್ರೂ ಮಾಡಿ ಸೋಲಿಸ್ಬೇಕು, ಸುಳ್ಳು ಸಾಕ್ಷ್ಯ ಮಾಡಾದ್ರೂ ಸೋಲಿಸ್ಬೇಕು, ಒಟ್ಟಿನಲ್ಲಿ ಪ್ರತಿವಾದಿಯನ್ನು ಸೋಲಿಸ್ಬೇಕು. ಸೊ ಆ ಥರ ಪ್ರಯತ್ನಕ್ಕೆ ವಿತಂಡ ಎಂದು ಹೆಸರು. ಇವೆರಡರಲ್ಲೂ ಭಗವಂತ ಇಲ್ಲ. ಭಗವಂತ ಇರುವುದರಲ್ಲಿ ವಾಸ್ತವ ನಿರ್ಣಯಕ್ಕೆ ಅದು ಸತ್ಯವಾದ ವಾದ ಅದು ಸತ್ಯವಾದ ಒಂದು ಘಟನೆಗಳು, ಸತ್ಯವಾದ ಸಾಕ್ಷ್ಯಗಳ ಮೇಲೆ ಅವಲಂಬಿತವಾದ ಇದು ವಾದ. ಅದರಲ್ಲಿ ಭಗವಂತ ಇದ್ದಾನೆ. ಅಂತಹ ನಿರ್ಣಾಯಕ ಸತ್ಯ ಏನಿದೆ ಅದು ಕೃಷ್ಣನ ಪ್ರತಿನಿಧಿ ಅಂತ ಭಗವಂತ ಹೇಳ್ತಾರೆ. ಶ್ಲೋಕ 33. ಅಕ್ಷರಾಣಾಂ ಅಕಾರಸ್ಮಿ ದ್ವಂದ್ವ ಸಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಶಿವಪುತ್ರ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಓದಿ. ಅನುವಾದ ಶೀಲ ಪ್ರಭುವಿನಿಂದ ಪ್ರಪಾದರಿಗೆ ಜಯವಾಗಲಿ. ಅಕ್ಷರಗಳಲ್ಲಿ ನಾನು, ಸಮಾಸಗಳಲ್ಲಿ ದ್ವಂದ್ವ ಸಮಾಸ. ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಭಾವಾರ್ಥ: ಸಂಸ್ಕೃತ ವರ್ಣಮಾಲೆಯ ಮೊದಲ ಅಕ್ಷರ ಅಕಾರ. ಇದು ವೇದ ಸಾಹಿತ್ಯದ ಪ್ರಾರಂಭ. ಅಕಾರವಿಲ್ಲದೆ ಏನನ್ನು ಹೇಳಲು ಸಾಧ್ಯವಿಲ್ಲ. ಆದುದರಿಂದ ಅದು ಶಬ್ದದ ಪ್ರಾರಂಭ. ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಿವೆ. ಇವುಗಳಲ್ಲಿ ರಾಮಕೃಷ್ಣ ಎನ್ನುವಂತಹ ಪದಗಳನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಎರಡೂ ಪದಗಳಿಗೂ ಒಂದೇ ರೂಪವಿದೆ. ಆದುದರಿಂದ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಕೊಲ್ಲುವವರಲ್ಲೆಲ್ಲ ಕಾಲವೇ ಕಟ್ಟ ಕಡೆಯದು, ಏಕೆಂದರೆ ಕಾಲವು ಎಲ್ಲವನ್ನು ಕೊಲ್ಲುತ್ತದೆ. ಅದು ಕೃಷ್ಣನ ಪ್ರತಿನಿಧಿ, ಏಕೆಂದರೆ ಕಾಲ ಬಂದಾಗ ಪ್ರಳಯಾಗ್ನಿ ಉಂಟಾಗಿ ಎಲ್ಲವೂ ನಾಶವಾಗುತ್ತದೆ. ಸೃಷ್ಟಿಕರ್ತರಾದ ಜೀವಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ. ಆದುದರಿಂದ ಅವನ ಪರಮ ಪ್ರಭು ಕೃಷ್ಣನ ಪ್ರತಿನಿಧಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತ ಅಕ್ಷಯವಾದ ಕಾಲದ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನಂತರ ಸಂಸ್ಕೃತ ವರ್ಣಮಾಲೆಯ ಮೊದಲಕ್ಷರ, ಸುಮಾರು ದಕ್ಷಿಣ ಭಾರತ ಮತ್ತು ಈ ಹಿಂದಿಯಲ್ಲೂ ಕೂಡ ವರ್ಣಮಾಲೆಯ ಮೊದಲಕ್ಷರ ಆಕಾರನೇ. ಈ ಆಕಾರ ನಾವೆಲ್ಲ ಈ ಭಾರತ ದೇಶದ ಸುಮಾರು ಭಾಷೆಗಳು ಈ ಸಂಸ್ಕೃತ ವರ್ಣಮಾಲೆಯಿಂದನೇ ನಾವು ಸಂಸ್ಕೃತದಿಂದಲೇ ಪಡೆದಿರೋದ್ರಿಂದ ಅದನ್ನು ನಾವು ಎಲ್ಲ ಆಕಾರದಿಂದನೇ ಶುರು ಮಾಡ್ತೀವಿ. ಅದರಿಂದ ಈ ವರ್ಣಮಾಲೆಯ ಮೊದಲಕ್ಷರ ಆಕಾರ ಇದು ವೇದ ಸಾಹಿತ್ಯದ ಆರಂಭ, ಅಲ್ಲಿಂದನೇ ಶುರುವಾಗುತ್ತೆ. ಅದರಿಂದ ಅಕಾರವಿಲ್ಲದೆ ಯಾವ ವೇದಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅಕಾರ ಅದು ಶಬ್ದದ ಪ್ರಾರಂಭ ಆಗಿರೋದ್ರಿಂದ ಅಕಾರ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಈ ಸಂಸ್ಕೃತದಲ್ಲಿ ಅನೇಕ ಸಮಾಸ ಪದಗಳಿವೆ, ಸಮಾಸ ಅಲಂಕಾರಗಳು, ಈ ರೀತಿಯಾಗಿ ಹೇಳ್ತೀವಿ ನಾವು. ಸಮಾಸಗಳಿವೆ, ಸಂಧಿಗಳಿದಾವೆ, ಈ ರೀತಿಯಾಗಿ. ಸೊ ಈ ರಾಮಕೃಷ್ಣ ಎನ್ನುವ ಪದ ಇದು ದ್ವಂದ್ವ ಎನ್ನುತ್ತಾರೆ, ಯಾಕಂದ್ರೆ ಅದು ಎರಡು ಒಂದೇ ಮೀನಿಂಗ್ ಕೊಡುತ್ತೆ, ಆದರೆ ಹೆಸರು ಬೇರೆ ಬೇರೆ ಆಗಿದೆ. ಸೊ ಅದರಿಂದ ಈ ಎರಡೂ ಪದಗಳಿಗೂ ಒಂದೇ ರೂಪ ಇದೆ. ಅದರಿಂದ ಈ ಸಮಾಸವನ್ನು ದ್ವಂದ್ವ ಅಂತ ಕರೀತಾರೆ, ಅದು ಕೂಡ ಭಗವಂತನೇ. ಸೊ ನಂತರ ಕೃಷ್ಣನ ಪ್ರತಿನಿಧಿ, ಅದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಂತರ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಎಲ್ಲರೂ ಸೃಷ್ಟಿಕರ್ತರು. ನಾವು ನಮ್ಮ ಮಕ್ಕಳನ್ನು ಪಡ್ತೀವಿ, ಅದು ನಾವು ನಮ್ಮ ಮಕ್ಕಳನ್ನು ಸೃಷ್ಟಿ ಮಾಡ್ತೀವಿ. ಅದೇ ರೀತಿ ನಾವು ಬೇರೆ ಯಾವುದೋ ವಸ್ತುಗಳನ್ನು 4-5 ವಸ್ತುಗಳನ್ನು ಸೇರಿಸಿ ಇನ್ನೊಂದು ವಸ್ತುವನ್ನು ಮಾಡ್ತೇವೆ. ಸೊ ಒಂದು ಮಿಷಿನ್ ಮಾಡ್ತೀವಿ, ಒಂದು ಮನೆ ಕಟ್ತೀವಿ, ಎಲ್ಲವನ್ನು ನಾವು ಕೂಡ ಸೃಷ್ಟಿಕರ್ತರೆ. ಆದರೆ ಇಂತಹ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮ ಪ್ರಧಾನ. ಸೊ ಆದ್ರಿಂದ ಬ್ರಹ್ಮನಿಗಿಂತ ದೊಡ್ಡ ಸೃಷ್ಟಿಕರ್ತ ಈ ಐಹಿಕ ಲೋಕದಲ್ಲಿ ಯಾರೂ ಇಲ್ಲ. ಸೊ ಅದರಿಂದ ಬ್ರಹ್ಮನೇ ಪದರ, ಅದರಿಂದ ಅವನು ಬ್ರಹ್ಮ ಕೃಷ್ಣನ ಪ್ರತಿನಿಧಿ. ಶ್ಲೋಕ 34. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಃ ಚ ಭವಿಷ್ಯತಾಂ ಕೀರ್ತಿ ಶ್ರೀ ವಾಕ್ಚ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಯಾರು ಓದ್ತೀರಾ?
ಸೌಮ್ಯ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಓದಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಭಾವಾರ್ಥ. ಮನುಷ್ಯನು ಹುಟ್ಟಿದಾಗಿನಿಂದ ಪ್ರತಿಕ್ಷಣವೂ ಸಾಯುತ್ತಿರುತ್ತಾನೆ. ಹೀಗೆ ಸಾವು ಜೀವಿಯನ್ನು ಪ್ರತಿಕ್ಷಣವೂ ತಿನ್ನುತ್ತಿರುತ್ತದೆ. ಕಡೆಗೆ ಪೆಟ್ಟಿಗೆ ಸಾವು ಎಂದು ಹೆಸರು. ಕೃಷ್ಣನೇ ಆ ಸಾವು. ಮುಂದಿನ ಬೆಳವಣಿಗೆಯ ವಿಷಯ ಹೇಳುವುದೆಂದರೆ, ಎಲ್ಲ ಜೀವಿಗಳಲ್ಲಿ ಮೂಲ ಬದಲಾವಣೆಗಳಾಗುತ್ತವೆ. ಅವರು ಹುಟ್ಟುತ್ತಾರೆ, ಬೆಳೆಯುತ್ತಾರೆ, ಕೆಲ ಕಾಲ ಇರುತ್ತಾರೆ, ಮಕ್ಕಳನ್ನು ಪಡೆಯುತ್ತಾರೆ, ಕಡೆಗೆ ಮಾಯವಾಗುತ್ತಾರೆ. ಇವುಗಳಲ್ಲಿ ಮೊದಲನೆಯದು ಗರ್ಭದಿಂದ ಬಿಡುಗಡೆ. ಇದು ಕೃಷ್ಣ ಮೊದಲ ಹುಟ್ಟು, ಎಲ್ಲ ಮುಂದಿನ ಚಟುವಟಿಕೆಗಳ ಪ್ರಾರಂಭ. ಇಲ್ಲಿ ಹೆಸರಿಸಿರುವ 7 ಸಿರಿಗಳು ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ. ಸ್ತ್ರೀ ಸಹಜ ಎಂದು ಪರಿಗಣಿಸಲಾಗುತ್ತದೆ. ಇವೆಲ್ಲ ಅಥವಾ ಇವುಗಳಲ್ಲಿ ಕೆಲವು ಸಿರಿಗಳಿರುವವನು ಮಹಾನ್ ವ್ಯಕ್ತಿಯಾಗುತ್ತಾನೆ. ವ್ಯಕ್ತಿಯು ಧರ್ಮಿಷ್ಠನೆಂದು ಪ್ರಸಿದ್ಧನಾಗಿದ್ದರೆ ಅವನು ಮಾನ್ವಿತನಾಗುತ್ತಾನೆ. ಸಂಸ್ಕೃತವು ಪರಿಪೂರ್ಣ ಭಾಷೆ, ಆದುದರಿಂದ ಮಹತ್ವದ್ದಾಗಿದೆ. ಅಧ್ಯಯನ ಮಾಡಿದ ನಂತರ ಮನುಷ್ಯನು ವಿಷಯವನ್ನು ಜ್ಞಾಪಿಸಿಕೊಳ್ಳಬಲ್ಲವನಾದರೆ ಅವನಿಗೆ ಒಳ್ಳೆಯ ಸ್ಮರಣಶಕ್ತಿ ಅಥವಾ ಸ್ಮೃತಿ ಉಂಟು. ಬೇರೆ ಬೇರೆ ವಿಷಯಗಳನ್ನು ಕುರಿತು ಅಧಿಕ ಸಂಖ್ಯೆಯ ಪುಸ್ತಕಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯವಾದಾಗ ಅನ್ವಯಿಸುವ ಶಕ್ತಿಯು ಬುದ್ಧಿಶಕ್ತಿ. ಮೇಧ. ಅಸ್ಥಿರತೆಯನ್ನು ನಿವಾರಿಸಿಕೊಳ್ಳುವ ಶಕ್ತಿಯು ದೃಢತೆ ಅಥವಾ ಧೃತಿ. ಸಂಪೂರ್ಣವಾಗಿ ಅರ್ಹನಾದರೂ ನಮ್ರನಾಗಿ ಮೃದು ಸ್ವಭಾವದವನಾಗಿದ್ದು ದುಃಖದಲ್ಲಿಯೂ ಹರ್ಷೋನ್ಮಾದದಲ್ಲಿಯೂ ಸಮಚಿತ್ತನಾಗಿ ಇರುವವನಿಗೆ ತಾಳ್ಮೆಯ ಸಿರಿಯುಂಟು. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಸೊ ಇಲ್ಲಿ ಭಗವಂತ ಸರ್ವಭಕ್ಷಣಾದ ಮೃತ್ಯುವು ನಾನೇ ಅಂತ ಹೇಳಿದ್ರೆ ಇಲ್ಲಿ 2 ವಸ್ತುಗಳನ್ನು ನಾವು ನೋಡ್ತಿದ್ದೀವಿ. ಒಂದು ಹುಟ್ಟು, ಇನ್ನೊಂದು ಮೃತ್ಯು. ಸೊ ಇಲ್ಲಿ ಹುಟ್ಟು ಯಾವಾಗ ಬರುತ್ತೆ ಅದು ಕೃಷ್ಣನೇ. ಕೃಷ್ಣ ಇರೋದ್ರಿಂದನೇ ಹುಟ್ಟಾಗುತ್ತೆ. ಸೊ ಅದರಿಂದ ಮೊದಲನೆಯದು ಗರ್ಭದಿಂದ ಬಿಡುಗಡೆ ಅಂದ್ರೆ ಮಗುವಿನ ಹುಟ್ಟುವಿಕೆ. ನಾವೆಲ್ಲರೂ ಹುಟ್ಟುತ್ತೇವೆ, ಅದು ಗರ್ಭದಿಂದ ಬಿಡುಗಡೆ ಆದಾಗ ಅದು ಕೃಷ್ಣ. ಸೊ ನಂತರ ಅಲ್ಲಿಂದನೇ ಎಲ್ಲ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ. ಕೊನೆಗೆ ನಾವು ದೇಹತ್ಯಾಗವನ್ನು ಮಾಡಬೇಕಾದ್ರೆ ಅದು ಮೃತ್ಯು. ಅಲ್ಲೂ ಕೂಡ ಕೃಷ್ಣನೇ ಇರ್ತಾನೆ. ಅದು ಮೃತ್ಯು ಕೂಡ ಕೃಷ್ಣನ ಒಂದು ವ್ಯಕ್ತಿತ್ವ. ಸೊ ಮೃತ್ಯು ಆದಾಗಲೇ ನಮಗೆ ಈ ದೇಹದಿಂದ ಬಿಡುಗಡೆ ಸಿಗುತ್ತೆ. ಮತ್ತು ಅದು ಕೂಡ ಕೃಷ್ಣನ ಆಕ್ಟಿವಿಟಿ. ಎಲ್ಲವೂ ಕೂಡ ಯಾಕೆ ಇದು ಕೃಷ್ಣನ ಆಕ್ಟಿವಿಟಿ ಅಂದ್ರೆ ಕಾಲ ಅಂತ ನಾವು ಮೊದಲನೇ ನೋಡಿದ್ದೀವಿ. ಸೊ ಕಾಲ ಬಂದಾಗ ಮಗು ಹುಟ್ಟುತ್ತೆ. ಕಾಲ ಮುಗಿದಾಗ, ಕಾಲ ಮುಂದುವರ್ಸ್ಕೊಂಡು ಹೋದಾಗ, ಒಂದು ಒಂದು ಹಂತಕ್ಕೆ ರೀಚ್ ಆದಾಗ ಆ ವ್ಯಕ್ತಿ ಸಾವನ್ನು ಅಪ್ತಾನೆ. ಸೊ ಅದರಿಂದ ಕಾಲವು ಕೃಷ್ಣ ಆಗಿರೋದ್ರಿಂದ ಹುಟ್ಟು ಮತ್ತು ಸಾವುಗಳು ಕೂಡ ಕೃಷ್ಣನೇ. ಸೊ ಜೊತೆಗೆ ಇಲ್ಲಿ ಭಗವಂತನ ಬಗ್ಗೆ ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಇನ್ನೂ ಹುಟ್ಟಿಲ್ಲ ಮಕ್ಕಳು, ಅದರ ಉತ್ಪತ್ತಿ ತತ್ವ ಭಗವಂತನೇ. ಸೊ ಯಾವುದೇ ಮಕ್ಕಳು ಇರ್ಬೋದು, ಇಲ್ಲ ಬೇರೆ ಒಂದು ವಸ್ತು ಇರ್ಬೋದು, ಈ ಐಹಿಕ ಲೋಕದಲ್ಲಿ ಎಲ್ಲದರ ಉತ್ಪತ್ತಿ ತತ್ವ ಇನ್ನೂ ಹುಟ್ಟಿಲ್ಲ. ಅದೆಲ್ಲರ ಉತ್ಪತ್ತಿ ತತ್ವ ನಾನೇ. ಸೊ ಅಂತ ಭಗವಂತ ಹೇಳ್ತಾರೆ. ಮತ್ತೆ ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ. ಸೊ ಇವೆಲ್ಲವೂ ಕೂಡ ಭಗವಂತನೇ. ಸೊ ಸ್ತ್ರೀಯಲ್ಲಿ ಈ 7 ರೀತಿಯ ಒಂದು ಐಶ್ವರ್ಯಗಳ ಬಗ್ಗೆ ಹೇಳಲಾಗಿದೆ. ಕೀರ್ತಿ, ಅದೃಷ್ಟ, ಸುಂದರ ಮಾತುಗಳು, ಸ್ಮರಣಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ ಇದು ಸ್ತ್ರೀ ಸಹಜ ಗುಣಗಳು ಅಂತ ಹೇಳಲಾಗುತ್ತೆ. ಸೊ ಇವೆಲ್ಲ ಯಾವ ವ್ಯಕ್ತಿಯಲ್ಲಿ ಇರ್ತವೆ, ಅಂತಹ ವ್ಯಕ್ತಿ ಧರ್ಮಿಷ್ಠನೆಂದು ಪ್ರಸಿದ್ಧನಾಗಿದ್ದರೆ ಅವನು ಮಹಿಮಾನ್ವಿತನಾಗ್ತಾನೆ. ಸೊ ಸಂಸ್ಕೃತವು ಪರಿಪೂರ್ಣ ಭಾಷೆ. ಆದ್ದರಿಂದ ಯಾವ ವ್ಯಕ್ತಿ ಚೆನ್ನಾಗಿ ಅಧ್ಯಯನ ಮಾಡಿ ಆ ವಿಷಯವನ್ನು ಜ್ಞಾಪಿಸಿಕೊಳ್ಳಬಹುದಾದ್ರೆ ಅವನಿಗೆ ಸ್ಮೃತಿ ಅಂತ ಹೆಸರು. ಅವನಿಗೆ ಒಳ್ಳೆ ಸ್ಮರಣಾಶಕ್ತಿ ಉಂಟು ಅಂತ ಹೇಳಿ. ಸೊ ಅದೇ ರೀತಿ ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಂಡು ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಆ ವಿಷಯಗಳನ್ನು ಬೇಕಾದಾಗ ಯಾವ ಸಮಯಕ್ಕೆ ಸರಿಯಾಗಿ ಅದನ್ನು ಅನ್ವಯಿಸುವ ಶಕ್ತಿ ಯಾವನಿಗಿರುತ್ತೆ ಆ ಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಮೇಧಾಶಕ್ತಿ ಅಂತ ಕರೀತಾರೆ. ಸೊ ನಂತರ ಅಸ್ಥಿರತೆಯನ್ನು ನಿವಾರಿಸಿಕೊಂಡು ಯಾವ ದೃಢತೆಯಾಗಿರ್ತಾನೆ ಆ ಶಕ್ತಿಯನ್ನು ಧೃತಿ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ದೃಢತೆ ಅಥವಾ ಧೃತಿ ಅಂತ ಇವೆಲ್ಲವೂ ಕೂಡ ಭಗವಂತನ ಒಂದು ಶಕ್ತಿಗಳು, ಅದು ವಿಭೂತಿಗಳು. ಸೊ ಅದೇ ರೀತಿ ಯಾವ ವ್ಯಕ್ತಿ ಸಂಪೂರ್ಣವಾಗಿ ಅರ್ಹನಾಗಿದ್ರು
ಅವನು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಳ್ಳಲ್ಲ. ಅವನು ನಮ್ರನಾಗಿರ್ತಾನೆ, ಮೃದು ಸ್ವಭಾವನಾಗಿರ್ತಾನೆ, ಮತ್ತು ದುಃಖದಲ್ಲಿ ಮತ್ತು ಈ ಹರ್ಷವಾದ ಅವನಿಗೆ ಸಂತೋಷವಾದಾಗ ಮತ್ತು ದುಃಖವಾದಾಗ ಎರಡೂ ಕೂಡ ಅವನು ಸಮಚಿತ್ತನಾಗಿರ್ತಾನೆ. ಸೊ ಅಂಥವನಿಗೆ ತಾಳ್ಮೆಯ ಸಿರಿ ಉಂಟು, ಕೊನೆಯದಾಗಿ ತಾಳ್ಮೆಯ ಸಿರಿ. ಸೊ ಈ ರೀತಿಯಾಗಿ ಏಳು ಐಶ್ವರ್ಯಗಳ ಬಗ್ಗೆ ಭಗವಂತ ಹೇಳ್ತಾನೆ. ಈ ಎಲ್ಲ ಐಶ್ವರ್ಯಗಳು ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 35. ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋ ಅಹಂ ಮೃತ್ತೂನಾಂ ಕುಸುಮಾಕರಃ. ಯಾರು ಓದ್ತೀರಾ ಇವಾಗ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಓದಿ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರ ಜಯವಾಗಲಿ. ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ಭಾವಾರ್ಥ: ವೇದಗಳಲ್ಲಿ ತಾನು ಸಾಮವೇದ ಎಂದು ಪ್ರಭುವು ಆಗಲೇ ವಿವರಿಸಿದ್ದಾನೆ. ಬೇರೆ ಬೇರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ತುಂಬಿ ಹೋಗಿದೆ. ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ ಎಂದು, ಇದು ಬಹು ಮಧುರವಾಗಿದೆ. ಇದನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಹಾಡುತ್ತಾರೆ. ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ. ಆಧುನಿಕ ಕಾವ್ಯದಲ್ಲಿರುವಂತೆ ಪ್ರಾಸ ಮತ್ತು ಛಂದಸ್ಸನ್ನು ಮನಸೋ ಇಚ್ಛೆ ಬಳಸುವುದಿಲ್ಲ. ಛಂದೋಬದ್ಧ ಕವನಗಳಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರವು ಅತ್ಯಂತ ಮುಖ್ಯವಾದದ್ದು. ಶ್ರೀಮದ್ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಪ್ರಸ್ತಾಪವಿದೆ. ಗಾಯತ್ರಿ ಮಂತ್ರದ ಉದ್ದೇಶವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವಾದುದರಿಂದ ಅದು ಪರಮಪ್ರಭುವನ್ನು ಪ್ರತಿನಿಧಿಸುತ್ತದೆ. ಇದು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿಯೇ ರಚಿತವಾದ ಮಂತ್ರ. ಅದರ ಜಪದಲ್ಲಿ ಯಶಸ್ವಿಯಾದವನು ಪ್ರಭುವಿನ ದಿವ್ಯ ಸ್ಥಾನವನ್ನು ಪ್ರವೇಶಿಸಬಲ್ಲ. ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನು ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಗಳನ್ನು, ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕ ಗುಣಗಳನ್ನು ಪಡೆದುಕೊಳ್ಳಬೇಕು. ವೇದ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹಳ ಮುಖ್ಯವಾದದ್ದು. ಅದು ಬ್ರಹ್ಮನ್ನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ. ಬ್ರಹ್ಮನ್ ಇದನ್ನು ಉಪಕ್ರಮ ಮಾಡಿದವನು. ಅವನಿಂದ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದೆ. ಎಲ್ಲ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತಾರೆ. ಏಕೆಂದರೆ ಭಾರತದಲ್ಲಿ ಇದು ಸುಗ್ಗಿಯ ಕಾಲ. ಜನರು ತುಂಬಾ ಸಂತೋಷದಿಂದ ಇರುತ್ತಾರೆ. ವಸಂತವೆಂದರೆ ಎಲ್ಲರಿಗೂ ಪ್ರೀತಿ. ಏಕೆಂದರೆ ಬಹು ಸೆಕೆಯೂ ಇರುವುದಿಲ್ಲ, ಬಹು ಚಳಿಯೂ ಇರುವುದಿಲ್ಲ. ಹೂಗಳು ಅರಳುತ್ತವೆ, ಗಿಡಮರಗಳು ಬೆಳೆಯುತ್ತವೆ. ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ. ಆದುದರಿಂದ ಇದು ಎಲ್ಲ ಋತುಗಳಲ್ಲಿ ಅತ್ಯಂತ ಸಂತೋಷದ ಋತು. ಅದು ಪರಮಪ್ರಭು ಕೃಷ್ಣನ ಪ್ರತಿನಿಧಿ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಈ ಸಾಮವೇದಗಳಲ್ಲಿ ಬೃಹತ್ ಸಾಮ ಒಂದು ಹಾಡಿದೆ. ಆ ಹಾಡು ತುಂಬಾ ಮಧುರವಾಗಿದೆಯಂತೆ. ಸೊ ಇದನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಹಾಡ್ತಾರಂತೆ. ನಾವು ಯಾವತ್ತು ಕೇಳಿಲ್ಲ ಇದು ಹಾಡುಗಳು, ನೀವು ಯಾರಾದ್ರೂ ಕೇಳಿದ್ರೆ. ಸೊ ಈ ಸುಂದರವಾದ ಹಾಡು ಇದು ಸಾಮವೇದ. ಸಾಮವೇದ ಆ ಸಾಮವೇದಗಳಲ್ಲಿ ಸುಂದರವಾದ ಹಾಡುಗಳನ್ನು ತುಂಬಿದೆ. ಸಾಮವೇದ ಭಗವಂತನಿಗೆ ಇಷ್ಟ. ಅದರಲ್ಲಿ ಬೃಹತ್ ಸಾಮ ಅನ್ನುವ ಒಂದು ಹಾಡಿದೆ. ಅದು ಭಗವಂತ ಇನ್ನೂ ಜಾಸ್ತಿ ಪ್ರೀತಿ ಅವನು ಭಗವಂತನಿಗೆ. ಸೊ ಸಾಮವೇದದಲ್ಲಿರುವ ಸ್ತೋತ್ರಗಳಲ್ಲಿ, ಹಾಡುಗಳಲ್ಲಿ ಬೃಹತ್ ಸಾಮ ಭಗವಂತ. ಅದೇ ರೀತಿ ಕಾವ್ಯಗಳಲ್ಲಿ ಗಾಯತ್ರಿ ಕಾವ್ಯ. ಈ ಗಾಯತ್ರಿ ಕಾವ್ಯಗಳನ್ನು ಬ್ರಹ್ಮದೇವರು ಪ್ರಾರಂಭ ಮಾಡಿ, ಬ್ರಹ್ಮದೇವರು ಮೊದಲು ಶುರು ಮಾಡಿದ್ದು ಹೇಳಿಕೊಟ್ಟಿದ್ದು. ಸೊ ಈ ಗಾಯತ್ರಿ ಮಂತ್ರದ ಶ್ರೀಮದ್ ಭಾಗವತದಲ್ಲಿ ಕೂಡ ಗಾಯತ್ರಿ ಮಂತ್ರದ ಪ್ರಸ್ತಾಪ ಇದೆ. ಸೊ ಗಾಯತ್ರಿ ಮಂತ್ರದ ಉದ್ದೇಶ ಏನು? ಭಗವಂತನ ಸಾಕ್ಷಾತ್ಕಾರವನ್ನು ಅದು ಪ್ರತಿನಿಧಿ ಮಾಡುತ್ತೆ. ಸೊ ಇದು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿ ಇದು ರಚಿತವಾದ ಮಂತ್ರ. ಸೊ ಆದ್ರೆ ಗಾಯತ್ರಿ ಮಂತ್ರವನ್ನು ಜಪಿಸ್ಲಿಕ್ಕೆ ಸಾತ್ವಿಕ ಗುಣಗಳನ್ನು ಪಡ್ಕೊಳ್ಳಬೇಕು. ಸೊ ಗಾಯತ್ರಿ ಮಂತ್ರ ಬಹಳ ಮುಖ್ಯವಾದದ್ದು. ಅದು ಸಾತ್ವಿಕ ಗುಣಗಳನ್ನು ಪಡ್ಕೊಳ್ಳದೆ ಇದ್ರೆ ಗಾಯತ್ರಿ ಮಂತ್ರದ ಉಪದೇಶ ಆಗುವುದಿಲ್ಲ. ಸೊ ಈ ಗಾಯತ್ರಿ ಮಂತ್ರದ ಉಪದೇಶವನ್ನು ಇದು ಯಾರು ಬ್ರಹ್ಮೋಪದೇಶ ಆಗುತ್ತೆ, ಆ ಬ್ರಹ್ಮೋಪದೇಶದ ಸಮಯದಲ್ಲಿ ತಂದೆಯಿಂದ ಮಗುವಿಗೆ ಕಿವಿಯಲ್ಲಿ ಹೇಳಲಾಗುತ್ತೆ. ಈ ಬ್ರಹ್ಮೋಪದೇಶವನ್ನು ಕೊಡ್ಲಿಕ್ಕಾಗತ್ತೆ. ತಂದೆ ಇಲ್ದಿದ್ರೆ ಗುರುವಿನ ಮೂಲಕವಾಗಿ, ಈಗ ತಂದೆ ಇಲ್ಲದೆ ಇದ್ರೆ ಗುರುವಿನ ಮೂಲಕವಾಗಿ ಕೊಡ್ತಾರೆ, ತಂದೆ ಇದ್ರೆ ತಂದೆಯ ಮೂಲಕವಾಗಿ ಇದನ್ನು ಕೊಡ್ತಾರೆ. ಮುಖ್ಯ ತಂದೆನೇ ಕೊಡಬೇಕು ಅಂದ್ಬಿಟ್ಟು, ತಂದೆ ಇಲ್ಲ ಅಂದ್ರೆ ಗುರುಗಳ ಮೂಲಕವಾಗಿ ಈ ಗಾಯತ್ರಿ ಮಂತ್ರದ ಉಪದೇಶ ಆಗುತ್ತೆ. ಇದು ಬ್ರಹ್ಮನ್ ಶಬ್ದಾವತಾರ. ಅದರಿಂದ ಇದು ಏನಿದೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋದ್ರಿಂದ ಇದು ಕೃಷ್ಣನ ಅವತಾರ. ಅದೇ ರೀತಿ ಋತುಗಳಲ್ಲಿ ಕುಸುಮಾಕರ
ಇದು ವಸಂತ ಋತು. ಈ ವಸಂತ ಋತು ತುಂಬಾ ಏನೋ ಆಹ್ಲಾದಕರವಾದ ಋತು ನಮಗೆ. ಸೊ ಜಾಸ್ತಿ ಬಿಸಿಲಿರೋದಿಲ್ಲ, ಜಾಸ್ತಿ ಚಳಿನೂ ಇರೋದಿಲ್ಲ, ಮಧ್ಯ ಮಧ್ಯೆಲ್ಲ ಇರುತ್ತೆ. ಮತ್ತೆ ವಿವಿಧ ರೀತಿಯ ಹೂವುಗಳು ಎಲ್ಲ ಆವಾಗ ಬರುತ್ತವೆ ಮತ್ತು ಎಲ್ಲ ಮರಗಿಡಗಳು ಚಿಗುರುತ್ತವೆ. ಸೊ ಆ ಹೂವುಗಳ ಸುವಾಸನೆಯಿಂದ ಈ ವಾತಾವರಣ ಏನಾಗಿರುತ್ತೆ, ತುಂಬಾ ಭರಿತವಾಗಿರುತ್ತೆ, ತುಂಬಾ ಆಹ್ಲಾದಕರವಾಗಿರುತ್ತೆ. ಸೊ ಆದ್ರಿಂದ ಈ 12 ತಿಂಗಳಲ್ಲಿ ಈ ವಸಂತ ಋತು ಏನಿದೆ, ಈ 4 ಋತುಗಳೇನಿವೆ, 4 ಋತುಗಳಲ್ಲಿ ವಸಂತ ಋತು ಏನಿದೆ, ಆ ಋತು ಕೃಷ್ಣನ ಒಂದು ಸಂಕೇತ. ಸೊ ಆದ್ರಿಂದ ವಸಂತ ಋತುದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತೆ, ಅದು ಕೃಷ್ಣನನ್ನು ನೆನಪಿಸ್ಕೊಳ್ಳಿಕ್ಕೆ. ಸೊ ಆದ್ರಿಂದ ವಸಂತ ಋತು ಕೃಷ್ಣನ ಒಂದು ಅವತಾರ ಅಂತ ಹೇಳಬಹುದು, ಕೃಷ್ಣನ ಒಂದು ವಿಭೂತಿ. ಶ್ಲೋಕ 36. ಜೂತಂ ಚಲಯತಾಸ್ಮಿ ತೇಜಸ್ವಿನಾಮಹಂ ಜಯೋ ಅಸ್ಮಿ ವ್ಯವಸಾಯೋ ಅಸ್ಮಿ ಸತ್ವಂ ಸತ್ವವತಾಮಹಂ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಓದಿ ಮಾತಾಜಿ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ: ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಭಾವಾರ್ಥ: ವಿಶ್ವದಲ್ಲಿ ನಾನಾ ಬಗೆಯ ಮೋಸಗಾರರುಂಟು. ಇತರ ಎಲ್ಲ ಮೋಸ ರೀತಿಗಳನ್ನು ಮೀರಿಸಿದ್ದು ಜೂಜು. ಆದುದರಿಂದ ಅದು ಕೃಷ್ಣನ ಪ್ರತಿನಿಧಿ. ಪರಮನಾಗಿ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿರಬಲ್ಲ. ಯಾರು ಆತನ ಮೋಸವನ್ನು ಆತನಿಗೆ ತಿಳಿಯದಂತೆ ಕಂಡುಹಿಡಿಯಲಾರರು. ಅವನ ಹಿರಿಮೆಗೆ ಒಂದೇ ಮುಖ್ಯವಲ್ಲ, ಅದಕ್ಕೆ ಎಲ್ಲ ಮುಖಗಳುಂಟು. ಜಯಶಾಲಿಗಳಲ್ಲಿ ಆತನು ಜಯ, ತೇಜಸ್ವಿಗಳ ತೇಜಸ್ಸು ಅವನು. ಸಾಹಸಿಗಳು ಶ್ರಮ ಪಡುವವರಲ್ಲಿ ಆತನೇ ಮಹಾಸಾಹಸಿ. ಅತ್ಯಂತ ಶ್ರಮ ಪಡುವವನು. ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಅವನನ್ನು ಯಾರೂ ಬಲದಲ್ಲಿ ಮೀರಿಸುವವರಿಲ್ಲ. ಬಾಲ್ಯದಲ್ಲಿಯೇ ಗೋವರ್ಧನಗಿರಿಯನ್ನು ಎತ್ತಿದವನು ಅವನು. ಮೋಸದಲ್ಲಿ ಯಾರೂ ಅವನನ್ನು ಮೀರಿಸಲಾರರು. ತೇಜಸ್ಸಿನಲ್ಲಿ ಅವನನ್ನು ಯಾರೂ ಮೀರಿಸಲಾರರು. ಜಯದಲ್ಲಿ ಯಾರೂ ಅವನನ್ನು ಮೀರಿಸಲಾರರು. ಸಾಹಸದಲ್ಲಿ ಯಾರೂ ಅವನನ್ನು ಮೀರಿಸಲಾರರು. ಮತ್ತು ಶಕ್ತಿಯಲ್ಲಿ ಯಾರು ಅವನನ್ನು ಮೀರಿಸಲಾರರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತೆ, ಧನ್ಯವಾದ. ಸೊ ಈ ರೀತಿಯಾಗಿ ಭಗವಂತನ 6 ಐಶ್ವರ್ಯಗಳ ಬಗ್ಗೆ ಏನು ಹೇಳ್ತೇವೆ ಇಲ್ಲಿ, ಯಾರು ಕೂಡ ಎಲ್ಲ ಐಶ್ವರ್ಯಗಳಲ್ಲಿ ಯಾರು ಕೂಡ ಅವನಿಗೆ ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಉಳಿದ ವಸ್ತುಗಳೇನಿವೆ, ತೇಜಸ್ವಿಗಳು, ಯಾವ ವ್ಯಕ್ತಿಗಳು ತೇಜಸ್ವಿಗಳಾಗಿರ್ತಾರೆ ಅದರಲ್ಲಿ ತೇಜಸ್ಸು ಭಗವಂತನಿಂದನೇ ಬಂದಿರೋದು. ಸೊ ಈ ಸಾಹಸಿಗಳು ಕೂಡ ಅವನಿಗಿಂತ ದೊಡ್ಡ ಸಾಹಸಿಗಳು ಯಾರೂ ಇಲ್ಲ, ಅವನಿಗಿಂತ ಶ್ರಮ ಪಡುವವರು ಯಾರೂ ಇಲ್ಲ. ಸೊ ಅವನಿಗಿಂತ ಬಲಶಾಲಿಗಳು ಕೂಡ ಯಾರೂ ಇಲ್ಲ. ಅದೇ ರೀತಿ ಮೋಸಗಾರರಲ್ಲಿ ಅವನು ಕೃಷ್ಣ ಮೋಸ ಮಾಡಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಅವನಿಗಿಂತ ಜಾಸ್ತಿ ದೊಡ್ಡ ಮೋಸ ಮಾಡ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸೊ ಉದಾಹರಣೆಗೆ ನಾವು ಭಾಗವತ್ ಇದರಲ್ಲಿ ಏನು ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ನೋಡ್ತೇವೆ, ಅವನು ಧರ್ಮ ಸ್ಥಾಪನೆಗೋಸ್ಕರ ಭಗವಂತ ಮೋಸವನ್ನು ಮಾಡ್ತಾನೆ. ಉದಾಹರಣೆಗೆ ಇದು ಯಾರು ಯಾವುದು ಇದು ಆನೆ ಸತ್ತೋಯ್ತು ಅಂತ ಹೇಳ್ತಾರಲ್ಲ, ಭಗವಂತ ಹೇಳಿಸ್ತಾನೆ ಇವನ್ ಕೈಯಲ್ಲಿ, ಧರ್ಮರಾಜನ ಕೈಯಲ್ಲಿ. ಸೊ ಆನೆ ಅಶ್ವತ್ಥಾಮ ಹತಃ ಅಂತ ಹೇಳ್ಬಿಟ್ಟು, ಅದು ಆನೆನೋ ಮನುಷ್ಯನೋ ಗೊತ್ತಾಗಿಲ್ಲ ಅಂದ್ಬಿಟ್ಟು ನಿಧಾನವಾಗಿ ಹೇಳಿಸ್ತಾನೆ, ಅವನ ಕೈಯಲ್ಲಿ ಹೇಳಿಸ್ತಾನೆ. ಇದು ಒಂದು ರೀತಿಯ ಮೋಸನೆ. ಅವನಿಗಿಂತ ದೊಡ್ಡ ಮೋಸ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಶ್ವತ್ಥಾಮ ಹತಃ ಅಂತ ಹೇಳ್ತಾರೆ. ಅಶ್ವತ್ಥಾಮ ಹತಃ ಕುಂಜರಹ ಮನುಷ್ಯ ಗೊತ್ತಿಲ್ಲ ಅಂದ್ಬಿಟ್ಟು ನಿಧಾನವಾಗಿ ಹೇಳೋದು, ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಹೇಳೋಂಗೆ, ಆ ತರ ಧರ್ಮರಾಜನ ಕೈಯಲ್ಲಿ ಅವನು ಹೇಳಿಸ್ತಾನೆ. ಸೊ ಈ ರೀತಿಯಾಗಿ ಅವನು ಮತ್ತೆ ಇನ್ನೊಂದು ನೋಡಬಹುದಂದ್ರೆ ಇದರಿಂದ ಯಾರು ಕರ್ಣ, ಅವನಿಗೆ ಇದು ಯಾರು ಅವನು ಅಸ್ತ್ರಗಳು ಇರುವುದಿಲ್ಲ ಅವನ ಕೈಯಲ್ಲಿ, ಅವಾಗ ಅವನ್ ಕೊಲ್ಲಿಸಲಾಗುತ್ತೆ. ಸೊ ಅವನು ಹೇಳ್ತಾನೆ, ಇವಾಗ ಅವನ ಕೈಯಲ್ಲಿ ಅಸ್ತ್ರಗಳಿಲ್ಲ, ರಥದಿಂದ ಕೆಳಗಡೆ ಇದ್ದಾನೆ, ಕೊಲ್ಲು ಅವನ್ನ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಅದನ್ನು ಕೂಡ ಕರ್ಣನನ್ನು ಕೂಡ ಮೋಸವಾಗಿ ಕೊಲ್ಲಿಸಲಾಗುತ್ತೆ. ಸೊ ಅದೇ ರೀತಿ ಆ ಮೋಸವನ್ನು ಯಾಕೆ ಮಾಡಿದ್ದು ಭಗವಂತ? ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡಿದ್ದು. ಅದಕ್ಕೋಸ್ಕರ ನಾವು ಕೃಷ್ಣ ಮೋಸ ಮಾಡ್ತಾರೆ ನಾವು ಮಾಡ್ಬೋದು ಅಂದ್ಬಿಟ್ಟು ನಾವು ಮಾಡ್ಲಿಕ್ಕಿಲ್ಲ. ಸೊ ಆ ಹಕ್ಕು ನಮ್ಗಿಲ್ಲ, ನಾವು ಆ ಥರ ಎಲ್ಲ ಫಾಲೋ ಮಾಡ್ಲಿಕ್ಕಿಲ್ಲ. ಕೃಷ್ಣನನ್ನು ಅನುಸರಿಸಬೇಕೇ ಹೊರತು ಅವನು ಅನುಕರಣೆ ಮಾಡ್ಲಿಕ್ಕಿಲ್ಲ ನಾವು. ಸೊ ಈ ರೀತಿ ಕೃಷ್ಣನಿಗಿಂತ ದೊಡ್ಡ ಯಾವುದೇ ವಿಷಯದಲ್ಲಿ ಕೃಷ್ಣನಿಗಿಂತ ದೊಡ್ಡವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದೇ ರೀತಿ ಈ ಜೂಜು ಅನ್ನೋದೇನಿದೆ, ಅದು ಆ ಜೂಜಿನಲ್ಲಿ ಕೂಡ ಕೃಷ್ಣ ಜೂಜಾಡ್ಲಿಕ್ಕೆ ನಿಂತ್ಕೊಂಡ್ರೆ ಅವನ್ ಕೃಷ್ಣನ ಸೋಲಿಸ್ಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಸೊ ಆದ್ರೆ ನಮ್ಗೆಲ್ಲ ಈ ಜೂಜು
ಇಸ್ಕಾನಲ್ಲಿ ಮೊದಲನೇ ಸಾರಿ ಹೇಳೋದೇನೋ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಅದರಲ್ಲಿ ಏನೋ ಒಂದು ಜೂಜು ಆಡುವಂಗಿಲ್ಲ ಅಂದ್ಬಿಟ್ಟು. ಯಾಕೆ ಆಡುವಂಗಿಲ್ಲ? ಅದರಿಂದ ಆ ಜೂಜಿನಲ್ಲಿ ಏನಿರ್ತಾನೆ, ಕಲಿ ಇರ್ತಾನೆ. ಸೊ ಆ ಕಲಿ ಮಹಾಪುರುಷ ಜೂಜಿನಲ್ಲಿ ಇರ್ತಾನೆ. ಅದರಿಂದ ಜೂಜಿನಲ್ಲಿ ವೈಶ್ಯಾವಾಟಿಕೆಯಲ್ಲಿ ಮತ್ತೆ ಇದರಲ್ಲಿ ಏನು ಬಾರು ಈ ಥರ ಎಲ್ಲ ಇರುತ್ತಲ್ಲ, ಸೊ ಮದ್ಯಪಾನ ಈ ಥರ ಎಲ್ಲ ಸ್ಥಳಗಳಲ್ಲಿ ಮತ್ತು ಈ ಜೂಜಾಡುವ ಸ್ಥಳಗಳಲ್ಲಿ ಈ ಮೋಸಗಾರರು ಎಲ್ಲ ಸೇರ್ಕೊಂಡಿರ್ತಾರೆ. ಜೂಜಾಡುವ ಸ್ಥಳಗಳಲ್ಲಿ ಯಾರು ನೆಟ್ಟಗಿರೋರು ಯಾರು ನೆಟ್ಟಗಿರೋ ಮನಸ್ಥಿತಿ ಇರೋರು ಯಾರು ಜೂಜಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಮೋಸಗಾರರೇ ಜಾಸ್ತಿ ಜೂಜಾಡುವುದರಲ್ಲಿ. ಸೊ ಅಂಥ ಜಾಗದಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಆಗಿರುತ್ತೆ. ಅದರಿಂದ ಆ ಕಲಿಯ ಪ್ರಭಾವ ಜಾಸ್ತಿ ಇದ್ರೆ ನಮ್ಮ ಸತ್ವಗುಣಗಳು ನಾಶವಾಗುತ್ತೆ ಅಂದ್ಬಿಟ್ಟು ನಮಗೆ ಅದು ಅಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಈ ಎಲ್ಲಗಳಲ್ಲೂ ಕೂಡ ಕೃಷ್ಣನ ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಶ್ಲೋಕ 37. ಪ್ರಶ್ನೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಷನಾ ಕವಿಃ. ಯಾರಾದ್ರೂ ಓದಿ ಅನುವಾದ ಮತ್ತು ಭಾವಾರ್ಥ. ಓದಿ ಪ್ರಭು. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಋಷಿ ವಂಶದವರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಭಾವಾರ್ಥ. ಕೃಷ್ಣನು ದೇವೋತ್ತಮ ಪರಮಪುರುಷನು, ಬಲದೇವನು ಅವನ ನಿಕಟ ವಿಸ್ತರಣೆ. ಕೃಷ್ಣನು ಬಲದೇವನು ವಾಸುದೇವನ ಮಕ್ಕಳಾಗಿ ಕಾಣಿಸಿಕೊಂಡರು. ಆದುದರಿಂದ ಇಬ್ಬರನ್ನು ವಾಸುದೇವ ಎಂದು ಕರೆಯಬಹುದು. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಕೃಷ್ಣನು ಬೃಂದಾವನವನ್ನು ಬಿಡುವುದೇ ಇಲ್ಲವಾದುದರಿಂದ ಬೇರೆಡೆ ಕಾಣುವ ಕೃಷ್ಣ ಸ್ವರೂಪಗಳೆಲ್ಲ ಅವನ ವಿಸ್ತರಣೆಗಳೇ. ವಾಸುದೇವನು ಕೃಷ್ಣನ ನಿಕಟ ವಿಸ್ತರಣೆ. ಆದುದರಿಂದ ವಾಸುದೇವನು ಕೃಷ್ಣನಿಗಿಂತ ಬೇರೆ ಅಲ್ಲ. ಈ ಶ್ಲೋಕದಲ್ಲಿ ಹೆಸರಿಸಿರುವ ವಾಸುದೇವನು ಬಲದೇವ ಅಥವಾ ಬಲರಾಮ, ಏಕೆಂದರೆ ಅವನು ಎಲ್ಲ ಅವತಾರಗಳ ಆದಿಮೂಲ. ಆದುದರಿಂದ ವಾಸುದೇವನಿಗೆ ಅವನ ಏಕಮಾತ್ರ ಮೂಲ ಎಂದು ಅರಿತುಕೊಳ್ಳಬೇಕು. ಪ್ರಭುವಿನ ನಿಕಟ ವಿಸ್ತರಣೆಗಳಿಗೆ ಸ್ವಾಂಶ ವೈಯಕ್ತಿಕ ವಿಸ್ತರಣೆ ಎಂದು ಹೆಸರು. ವಿಭಿನ್ನಾಂಶ ಭಿನ್ನವಾದ ವಿಸ್ತರಣೆಗಳು ಎಂದು ಕರೆಯುವ ವಿಸ್ತರಣೆಗಳು ಇವೆ. ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನು ಧನುಂಜಯನೆಂದು ಹೆಸರಾದವನು. ಅವನು ಪುರುಷ ಶ್ರೇಷ್ಠ, ಆದುದರಿಂದ ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ಮುನಿಗಳಲ್ಲಿ ಅಥವಾ ವೇದಗಳನ್ನು ಬಲ್ಲ ವಿದ್ವಾಂಸರಲ್ಲಿ ವ್ಯಾಸರೇ ಎಲ್ಲರಿಗಿಂತ ಶ್ರೇಷ್ಠರು, ಏಕೆಂದರೆ ಈ ಕಲಿಯುಗದಲ್ಲಿ ಜನಸಾಮಾನ್ಯರಿಗೂ ವೇದಗಳು ತಿಳಿಯಲೆಂದು ವೇದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿದ ವ್ಯಾಸರು ಶ್ರೀಕೃಷ್ಣನ ಅವತಾರವೆಂದು ಪ್ರಸಿದ್ಧ. ಆದುದರಿಂದ ವ್ಯಾಸರು ಕೃಷ್ಣನ ಪ್ರತಿನಿಧಿ. ಯಾವುದಾದರೂ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಬಲ್ಲವರು ಕವಿಗಳು. ಕವಿಗಳಲ್ಲಿ ಉಶಾನ. ಶುಕ್ರಾಚಾರ್ಯರು ದಾನವರ ಗುರು. ಅವರು ಬಹು ಬುದ್ಧಿವಂತರು, ದೂರದೃಷ್ಟಿಯ ರಾಜನೀತಜ್ಞರು. ಆದುದರಿಂದ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆಯ ಮತ್ತೊಬ್ಬ ಪ್ರತಿನಿಧಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಇದು ಕೃಷ್ಣನ ಅವತಾರಗಳು ಮತ್ತು ವಿಸ್ತರಣೆಗಳು, ಇವುಗಳ ಬಗ್ಗೆ ನಾವು ಒಂದೆರಡು ಹಿಂದಿನ ವಾರ ಚರ್ಚೆ ಮಾಡಿದ್ವಿ ಸ್ವಲ್ಪ ಮಟ್ಟಿಗೆ. ಸೊ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಮೊದಲನೇ ಸಂಕರ್ಷಣ, ಈ ರೀತಿಯಾಗಿ. ಸೊ ಇವೆಲ್ಲ ಈ ಸ್ವಾಂಶ ವಿಸ್ತರಣೆಗಳು ಅಂತಾರೆ. ಅಂದ್ರೆ ನಿಕಟ ವಿಸ್ತರಣೆಗಳಿಗೆ ಸ್ವಾಂಶ ವಿಸ್ತರಣೆಗಳು. ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ವಾಸುದೇವರು, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣದಿಂದ ಅನಿರುದ್ಧ, ಅನಿರುದ್ಧನಿಂದ ಎರಡನೇ ಸಂಕರ್ಷಣ ಪುರುಷ ಅವತಾರಗಳು. ಈ ರೀತಿಯಾಗಿ ಇವೆಲ್ಲ ಸ್ವಾಂಶ ವಿಸ್ತರಣೆಗಳು. ಇವೆಲ್ಲ ವೈಯಕ್ತಿಕವಾಗಿ ಅಂದ್ರೆ ನಿಕಟ ವಿಸ್ತರಣೆಗಳು. ಇವುಗಳನ್ನ ವೈಯಕ್ತಿಕ ವಿಸ್ತರಣೆ ಅಂತ ಕರೀತಾರೆ. ನಂತರ ಈ ವಿಭಿನ್ನಾಂಶ ವಿಸ್ತರಣೆಗಳು ಅಂದ್ರೆ ಎಲ್ಲ ಈ ಬ್ರಹ್ಮಾಂಡದಲ್ಲಿರುವ ಐಹಿಕ ಜಗತ್ತಿನಲ್ಲಿರುವ ಎಲ್ಲಾ ವಿಷಯಗಳು, ಜೀವಿಗಳು ಕೂಡ ಇವೆಲ್ಲ ಭಿನ್ನವಾದ ವಿಸ್ತರಣೆಗಳು, ವಿಭಿನ್ನ ಅಂಶಗಳು. ನಾವೆಲ್ಲ ವಿಭಿನ್ನ ಅಂಶಗಳು, ಜೀವಿಗಳೇನಿದ್ದಾವೆ ನಾವು ಈ ಎಲ್ಲರೂ ಕೂಡ ವಿಭಿನ್ನ ಅಂಶಗಳು. ನಾವು ಈ 84 ಲಕ್ಷ ಏನು ಯೋನಿಗಳಿದ್ದಾವೆ, ಇವೆಲ್ಲ ವಿಭಿನ್ನ ಅಂಶಗಳು ಇವೆಲ್ಲ. ಸೊ ಇವುಗಳ ವಿಭಿನ್ನ ಅಂಶಗಳು ಅಂದ್ರೆ ನಾವು ಕೃಷ್ಣನಿಂದ ಬೇರೆ ಆಗಿದ್ದೀವಿ ಅಂದ್ಬಿಟ್ಟು. ಈ ಜೀವಾತ್ಮಗಳು ಇವೆಲ್ಲ ಜೀವಾತ್ಮಗಳು. ಸೊ ಜೀವತತ್ವಗಳು ಇವೆಲ್ಲ ವಿಭಿನ್ನಾಂಶಗಳ ಲೆಕ್ಕಕ್ಕೆ ಬರ್ತವೆ. ಸೊ ಈ ರೀತಿಯ ವಿಸ್ತರಣೆ ಇದರಲ್ಲೂ ಕೂಡ ವಿಭಿನ್ನಾಂಶಗಳಲ್ಲೂ ಕೂಡ ಈ ಏನಿದಾವೆ ಇಲ್ಲಿ ಪಾಂಡುವಿನ ಮಕ್ಕಳು ಅರ್ಜುನ, ಅವನು ವಿಭಿನ್ನಾಂಶಕ್ಕೆ ಬರ್ತಾನೆ. ಅದೇ ರೀತಿ ಆದ್ರೆ ಅವನು ಪುರುಷ ಶ್ರೇಷ್ಠ. ಸೊ ವಿದ್ವಾಂಸರಲ್ಲಿ ವ್ಯಾಸದೇವರು ಎಲ್ಲರಿಗಿಂತ ಶ್ರೇಷ್ಠರು. ವ್ಯಾಸದೇವರು ಅಂದ್ರೆ ಇವರೇ ವೇದಗಳನ್ನು ಬರೆದವರು, ಮಹಾಭಾರತವನ್ನು ಬರೆದವರು ಇವರೇ ವ್ಯಾಸದೇವರು. ಇವರು ಕೃಷ್ಣನ ಅವತಾರ ಅಂತಾರೆ, ಶಕ್ತಿಯಾವತಾರ ಅಂತಾರೆ. ಈ ರೀತಿಯಾಗಿ 6 ರೀತಿಯ ಅವತಾರಗಳಿದ್ದೇವೆ. ಪುರುಷ ಅವತಾರ, ಶಕ್ತಿ ಅವತಾರ, ಯುಗಾವತಾರ, ಈ ರೀತಿಯಾಗಿ 6 ರೀತಿಯ ಒಂದು ಅವತಾರಗಳಿವೆ. ಅದರಲ್ಲಿ ವ್ಯಾಸದೇವರು
ಕೃಷ್ಣನ ಶಕ್ತಿಯ ಅವತಾರ ಮತ್ತೆ ಅದು ಕೃಷ್ಣನ ಶಕ್ತಿ ಅವರಲ್ಲಿದೆ, ಅದಕ್ಕೋಸ್ಕರ ಶಕ್ತಿಯ ಅವತಾರ ಅಂದ್ಬಿಟ್ಟು ಕೃಷ್ಣನ ಅವತಾರ ಅವರು. ಸೊ ಆದ್ರಿಂದ ವಾಸುದೇವರು ಕೃಷ್ಣನ ಪ್ರತಿನಿಧಿ. ಅದೇ ರೀತಿ ಶುಕ್ರಾಚಾರ್ಯರು ಅವರು ಮಹಾಬ್ರಾಹ್ಮಣರು, ಅವರು ಕೂಡ ಕೃಷ್ಣನ ಮಹಿಮೆಯ ಇನ್ನೊಂದು ಪ್ರತಿನಿಧಿ. ಯಾಕಂದ್ರೆ ಅವರು ದೂರದೃಷ್ಟಿ ಇರುತ್ತೆ, ರಾಜನೀತಿಜ್ಞರು ಅವರು ಈ ದಾನವರ ಗುರುಗಳವರು. ಸೊ ಆದ್ರಿಂದ ಅವರು ಗುರುಗಳಾದ್ರಿಂದ ಕೃಷ್ಣನ ಅವರು ಪ್ರತಿನಿಧಿ. ಶ್ಲೋಕ 38. ದಂಡೋ ದಮಯತಾಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಾಂ ಜ್ಞಾನವತಾಮಹಾಂ. ಓದಿ ಯಾರಾದ್ರು? ಹರೇ ಕೃಷ್ಣ ಪ್ರಭು. ಓದಿ ಮತ್ತೆ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಅನುವಾದ: ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಭಾವಾರ್ಥ: ದಮನ ಮಾಡುವ ಸಾಧನಗಳು ಹಲವು. ಇವುಗಳಲ್ಲಿ ದುಷ್ಕರ್ಮಿಗಳನ್ನು ಕತ್ತರಿಸಿ ಹಾಕುವ ಸಾಧನಗಳು ತುಂಬ ಮುಖ್ಯವಾದವು. ದುಷ್ಕರ್ಮಿಗಳನ್ನು ಕತ್ತರಿಸಿ ಶಿಕ್ಷೆ ಮಾಡಿದಾಗ ಶಿಕ್ಷೆಯ ಸಾಧನವು ಕೃಷ್ಣನ ಪ್ರತಿನಿಧಿ. ಯಾವುದಾದರೂ ಕಾರ್ಯಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸಲು ಪ್ರಯತ್ನಿಸುವವರ ನಡುವೆ ಅತ್ಯಂತ ಜಯಶಾಲಿ ಅಂಶ ನೀತಿ, ಶ್ರವಣ, ಚಿಂತನ ಮತ್ತು ಧ್ಯಾನ. ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬ ಮುಖ್ಯ, ಏಕೆಂದರೆ ಮೌನದಿಂದ ಮನುಷ್ಯನು ಬಹುಶೀಘ್ರವಾಗಿ ಮುಂದುವರಿಯಬಲ್ಲ. ಜಡವಸ್ತು ಮತ್ತು ಚೇತನ ಇವುಗಳ ನಡುವೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಗಳ ನಡುವೆ ವ್ಯತ್ಯಾಸವನ್ನು ಕಾಣಬಲ್ಲವನು ಜ್ಞಾನಿ. ಇಂತಹ ಜ್ಞಾನವು ಸ್ವಯಂ ಕೃಷ್ಣನೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸೊ ಅವಿಧೇಯತೆಯನ್ನು ದಮನ ಮಾಡಲಿಕ್ಕೆ ಶಿಕ್ಷೆ ಕೊಡಲಾಗುತ್ತೆ. ಸೊ ಆ ಕಾನೂನಿನ ವಿರುದ್ಧವಾಗಿ ನಡೆಯುವವರು, ಆ ಕಾನೂನಿನ ವಿರುದ್ಧವಾಗಿ ಅವಿಧೇಯತೆಯನ್ನು ತೋರಿಸುವವರು, ಇವ್ರನ್ನೆಲ್ಲ ದಮನ ಮಾಡಬೇಕಾಗತ್ತೆ. ಅದಕ್ಕೆ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಕೊಡುವ ವಸ್ತು ಏನಿದೆ, ಆ ಶಿಕ್ಷೆ ಕೊಡುವ ಶಿಕ್ಷೆಯನ್ನು ಕೊಡುವ ಸಾಧನ ಏನಿದೆ, ಅದು ಒಂದು ಶಿಕ್ಷೆ ಇರ್ಬೋದು. ಗಲ್ಲು ಒಂದು ಸಾಧನ. ಸೊ ಅಥವಾ ಒಂದು ಗುಂಡಿಕ್ಕೆ ಕೊಲ್ಲುವುದು ಒಂದು ಸಾಧನ. ಅಥವಾ ಕತ್ತಿಯಿಂದ ಅವರನ್ನು ಶಿರಚ್ಛೇದನ ಮಾಡಬಹುದು, ಅದು ಕೂಡ ದಮನ. ಸೊ ಅದು ಏನು? ಶಾಸನದ ಅವಿಧೇಯತೆ, ಸುಮ್ಮನೆ ಟೆರರಿಸಂ ಟೈಪ್ ಅಲ್ಲ, ಶಾಸನವನ್ನು ಅವಿಧೇಯತೆ ಮಾಡುವುದು. ಸೊ ಅಂತಹ ದಮನ ಮಾಡುವ ರೀತಿಗಳಲ್ಲಿ ಭಗವಂತ ಶಿಕ್ಷೆಯನ್ನು ಕೊಡುವ ಸಾಧನವು ಕೂಡ ಭಗವಂತನೇ. ಸೊ ಅದೇ ರೀತಿ ಯಾರು ಜಯವನ್ನು ಅರಸ್ತಾರೆ ಅವರಲ್ಲಿ ನೀತಿ ಭಗವಂತ, ಮತ್ತು ಸೀಕ್ರೆಟ್ ವಿಷಯಗಳಲ್ಲಿ ಭಗವಂತ ಮೌನ, ಮತ್ತು ಜ್ಞಾನಿಗಳಲ್ಲಿ ಏನು ಜ್ಞಾನ ಇದೆ ಅದು ಕೂಡ ಭಗವಂತನೇ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಮಹರ್ಜುನಂ ನ ತದಸ್ತಿ ವಿನಾ ಯತ್ಸ್ನಾನ್ ಮಯಾ ಭೂತಾಂ ಚರಾಚರಾಂ. ಹರೇ ಕೃಷ್ಣ. ಸೌಮ್ಯ ಶ್ರೀ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಭಾವಾರ್ಥ: ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ. ಆ ಅಭಿವ್ಯಕ್ತಿಯ ಕಾರಣ ಅಥವಾ ಬೀಜವು ಕೃಷ್ಣ. ಕೃಷ್ಣನ ಶಕ್ತಿ ಇಲ್ಲದೆ ಏನೂ ಇರಲು ಸಾಧ್ಯವಿಲ್ಲ. ಆದುದರಿಂದ ಅವನನ್ನು ಸರ್ವಶಕ್ತ ಎಂದು ಕರೆಯುತ್ತಾರೆ. ಅವನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೇ ಇರುವುದಾಗಲಿ ಇರಲು ಸಾಧ್ಯವಿಲ್ಲ. ಕೃಷ್ಣನ ಶಕ್ತಿಯ ಆಧಾರವಿಲ್ಲದ ಯಾವುದೇ ಅಸ್ತಿತ್ವವನ್ನು ಮಾಯೆ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಸೊ ಅದರಿಂದ ಕಾರಣ ಕೃಷ್ಣ, ಸರ್ವಕಾರಣಕ್ಕೆ ಕಾರಣ ಕೃಷ್ಣ. ಸೊ ಅದರಿಂದ ಯಾವುದೇ ಒಂದು ಶಕ್ತಿ, ಕೃಷ್ಣನ ಶಕ್ತಿ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ಭಗವಂತನನ್ನು ಸರ್ವಶಕ್ತಿ ಅಂತ ಕರೀತಾರೆ. ಅವನ ಶಕ್ತಿ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಗಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಕೃಷ್ಣನ ಆಧಾರವಿಲ್ಲದ ಯಾವುದೇ ಅಸ್ತಿತ್ವ ಇದೆ ಅದು ಮಾಯೆ ಅಂತ ಕರೀತಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಇನ್ನು ಫರ್ದರ್ ಎಕ್ಸ್ಟೆನ್ಷನ್ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಕೃಷ್ಣ ಎಲ್ಲಿ ಇಲ್ಲವೋ ಅಲ್ಲಿ ಮಾಯೆ ಇದೆ ಅಂತ ಅರ್ಥ. ಸೊ ಕೃಷ್ಣ ಎಲ್ಲಿಲ್ಲ ಅಲ್ಲಿ ಮಾಯೆ ಇದೆ ಅಂತ ಅರ್ಥ. ಸೊ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕೃಷ್ಣನ ಇಟ್ಕೊಳ್ಳದೆ ಇದ್ರೆ ಅಲ್ಲಿ ಮಾಯೆ ಕೂತ್ಕೊಳ್ಳುತ್ತೆ ಬಂದು. ಸೊ ಅದರಿಂದ ನಾವು ಮಾಯೆಯಿಂದ ಬಚಾವಾಗಬೇಕಂದ್ರೆ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಆಕ್ಟಿವಿಟಿಯಲ್ಲೂ ಕೃಷ್ಣನನ್ನು ಇಟ್ಕೋಬೇಕು. ಕೃಷ್ಣನ ಶಕ್ತಿಯನ್ನು, ಕೃಷ್ಣನ ಸೆಂಟರ್ ಆಗಿ ನಾವು ಜೀವನವನ್ನು ನಡೆಸಬೇಕು. ಆವಾಗ ಅಲ್ಲಿ ಮಾಯೆ ಇರುವುದಿಲ್ಲ. ಶ್ಲೋಕ 40.
ನ ಅಂತ ಆಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತೋದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಯಾರು ಹರೇ ಓದ್ತೀರಾ ಕೃಷ್ಣ ಭಾವಾರ್ಥ? ಪ್ರಭುಜಿ. ಹರೇ ಕೃಷ್ಣ ಭಾವಾರ್ಥ ಓದಿ ಪ್ರಭುಜಿ. 2 ಶ್ಲೋಕ ಓದಿ, ಅನುವಾ 40, 41 2 ಓದಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರ ಜಯವಾಗಲಿ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಭಾವಾರ್ಥ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಪರಮನ ಸಿರಿಗಳನ್ನು ಮತ್ತು ಶಕ್ತಿಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇಂತಹ ಸಿರಿಗಳಿಗೆ ಮಿತಿ ಇಲ್ಲ. ಆದುದರಿಂದ ಎಲ್ಲ ಸಿರಿಗಳನ್ನು ಶಕ್ತಿಗಳನ್ನು ವಿವರಿಸಲು ಸಾಧ್ಯವಿಲ್ಲ. ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ವರ್ಣಿಸಿದೆ. ಶ್ಲೋಕ 41. ಯದ್ಯದ್ವಿಭೂತಿಮತ್ ಸತ್ವಂ ಶ್ರೀಮಧುರ್ಜಿತ ಜಿತಮೇವವ ತತ್ತದೇವಾವಗತ್ಯತ್ವಂ ಮಮ ತೇಜೋ ಅಂಶ ಸಂಭವಂ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರ ಜಯವಾಗಲಿ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಭಾವಾರ್ಥ. ಒಂದು ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿರಬಹುದು. ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು. ಅಸಾಧಾರಣ ಶ್ರೀಮಂತಿಕೆಯ ಯಾವ ವಸ್ತುವನ್ನಾದರೂ ಕೃಷ್ಣನ ಸಿರಿಯ ಪ್ರತಿನಿಧಿ ಎಂದು ತಿಳಿಯಬೇಕು. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತನ ಸಿರಿಗಳಿಗೆ ಮಿತಿ ಇಲ್ಲ. ಯಾಕಂದ್ರೆ ಭಗವಂತನೇ ಅನಂತ, ಭಗವಂತನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅದೇ ರೀತಿ ಭಗವಂತನ ಸಿರಿಗಳಿಗೂ ಕೂಡ ಆದಿ ಇಲ್ಲ, ಅಂತ್ಯ ಇಲ್ಲ. ಇನ್ಫನೈಟ್, ಮಿತಿ ಇಲ್ಲದಂತು ಭಗವಂತನ ಒಂದು ಸಿರಿಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ತಿಳಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಯಾವುದೂ ಮಿತಿನೇ ಇಲ್ಲ. ಆದ್ರಿಂದ ಭಗವಂತನ ಎಲ್ಲ ಸಿರಿಗಳ ಶಕ್ತಿಗಳನ್ನು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಅರ್ಜುನನ ಕುತೂಹಲವನ್ನು ತಣಿಸಲು ಕೇವಲ ಒಂದು ಸುಮಾರು 80 + 84 ಸುಮಾರು ನಿದರ್ಶನಗಳನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನಷ್ಟೆ. ಇಲ್ಲದ್ರೆ ಭಗವಂತನ ಶಕ್ತಿಗಳನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಷ್ಟೊಂದು ಭಗವಂತನ ಸಿರಿಗಳಿದ್ದಾವೆ, ಐಶ್ವರ್ಯಗಳಿದ್ದಾವೆ. ಸೊ ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಆದರೆ ಈ ಎಲ್ಲ ಶ್ರೀಮಂತವಾದ, ಸುಂದರವಾದ, ವಿಜ್ವಲವಾದ ಸೃಷ್ಟಿಗಳು ಏನಿದ್ದಾವೆ, ಸೊ ಈ 84 ಸೃಷ್ಟಿಗಳ ಬಗ್ಗೆ ಭಗವಂತ ಮಾತಾಡ್ದ. ಮತ್ತು ಇನ್ನೂ ಅವನು ಭಗವಂತ ಹೇಳ್ದೇ ಇರೋದು ಎಷ್ಟೋ ಇದೆ. ಅನಂತವಾದ ಸೃಷ್ಟಿಗಳು, ಉಜ್ವಲವಾದ ಸೃಷ್ಟಿಗಳಿವೆ. ಅದರಲ್ಲಿ ಉಜ್ವಲವಾದ ಸಿರಿಗಳು, ಭಗವಂತನ ಸಿರಿಗಳಿದ್ದಾವೆ. ಸೊ ಈ ಎಲ್ಲಾ ಸಿರಿಗಳು ಭಗವಂತನ ವೈಭವದ ಒಂದು ಕಿಡಿ ಅಷ್ಟೇ. ಎಷ್ಟೊಂದು ವೈಭವ ಇದೆ. ಅದು ಒಂದು ಜಲಕ್ ಅಂತ ಏನು ಹೇಳ್ತೀವಿ, ಪಕ್ಷಿ ನೋಟ ಅಥವಾ ಏನು ಹೇಳ್ತೀವಲ್ಲ ನಾವು, ಅದು ಪಕ್ಷಿ ನೋಟವೂ ಅಲ್ಲ, ಒಂದು ಜಲಕ್ ಅಂತ ಅಷ್ಟೇ, ಒಂದು ಕಿಡಿ ಅಷ್ಟೇ. ಅದು ಒಂದು ಕಿಡಿಯಿಂದ ಮೂಡಿ ಬಂದಿದೆ. ಸೊ ಅದರಿಂದ ಯಾವುದಾದ್ರೂ ಅಸಾಧಾರಣ ಶ್ರೀಮಂತಿಕೆ, ಯಾವುದಾದ್ರೂ ವಸ್ತು ನಮ್ಮ ಕಣ್ಣಿಗೆ ಬಿದ್ದರೆ ಅದು ಕೃಷ್ಣನ ಪ್ರತಿನಿಧಿ ಅಂತ ನಾವು ತಿಳ್ಕೊಳ್ಬೇಕು. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಶ್ವಬಾಹ್ಯಮಿದಂ ಕೃತ್ಸ್ಮೇಕಾಂಶೇನ ಸ್ಥಿತೋ ಜಗತ್. ಯಾರಾದ್ರೂ ಓದ್ತೀರಾ? ಭಾನುವಾದ ಮತ್ತು ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓದಿ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಭಾವಾರ್ಥ. ಪರಮಪ್ರಭುವು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಅವನ ಪ್ರತಿನಿಧಿಗಳಿದ್ದಾರೆ. ಇಲ್ಲಿ ಪ್ರಭುವು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಅರ್ಜುನನಿಗೆ ಹೇಳುತ್ತಾನೆ. ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಎಂದು ತಿಳಿದುಕೊಳ್ಳಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆಯವರೆಗೂ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ ಮತ್ತು ಪಾಲಿಸುತ್ತಿದ್ದಾನೆ ಎನ್ನುವುದೇ. ಯಾವ ದೇವತೆಯನ್ನು ಪೂಜಿಸಿದರೂ ಅದು ಮನುಷ್ಯನನ್ನು ದೇವೋತ್ತಮ ಪರಮ ಪುರುಷನ ಬಳಿಗೆ ಅಥವಾ ಪರಮ ಗುರಿಯೆಡೆಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ವಿವರಿಸುವ ಧರ್ಮ ಸಂಸ್ಥೆಯೊಂದಿದೆ. ಆದರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಪ್ರೋತ್ಸಾಹಿಸಿಲ್ಲ, ಏಕೆಂದರೆ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಸಹ ಪರಮಪ್ರಭುವಿನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ. ಜನ್ಮ ತಾಳಿದ ಎಲ್ಲರಿಗೂ ಅವನೇ ಮೂಲ, ಅವನಿಗಿಂತ ದೊಡ್ಡವರು ಇಲ್ಲ. ಅವನು ಧರ್ಮ, ಹೀಗೆಂದರೆ ಅವನಿಗಿಂತ ಶ್ರೇಷ್ಠರು ಅಥವಾ ಅವನಿಗೆ ಸಮನಾದವರು
ಯಾರೂ ಇಲ್ಲ. ಶ್ರೀಕೃಷ್ಣನು ದೇವತೆಗಳ ವರ್ಗದಲ್ಲಿ ಅವರು ಬ್ರಹ್ಮ ಅಥವಾ ಶಿವ ಆದರೂ ಸಹ ಪರಿಗಣಿಸಿದರೆ ಅಂತಹ ಮನುಷ್ಯನು ಕೂಡಲೇ ನಾಸ್ತಿಕನಾಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಪ್ರಭುವಿನ ಆಂಶಿಕ ಪ್ರತಿನಿಧಿಯಾದ ಪರಮಾತ್ಮನು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಪ್ರವೇಶಿಸುತ್ತಾನೆ. ಇದರಿಂದ ಪ್ರಭುವು ಸರ್ವಾಂತರ್ಯಾಮಿ. ಪರಿಶುದ್ಧ ಭಕ್ತರು ತಮ್ಮ ಮನಸ್ಸುಗಳನ್ನು ಪೂರ್ಣ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸುತ್ತಾರೆ. ಆದುದರಿಂದ ಅವರು ಸದಾ ದಿವ್ಯ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಅಧ್ಯಾಯದ 8ರಿಂದ 11ನೇ ಶ್ಲೋಕಗಳಲ್ಲಿ ಕೃಷ್ಣನ ಭಕ್ತಿ ಸೇವೆ ಮತ್ತು ಪೂಜೆಗಳನ್ನು ಬಹುಸ್ಪಷ್ಟವಾಗಿ ಸೂಚಿಸಿದೆ. ಪರಿಶುದ್ಧ ಭಕ್ತಿ ಸೇವೆಯ ಮಾರ್ಗವೇ ಅದು. ದೇವೋತ್ತಮ ಪರಮಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿಯ ಪರಿಪೂರ್ಣತೆಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ವಿವರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿದೆ. ಕೃಷ್ಣನಿಂದ ಬಂದ ಗುರುಶಿಷ್ಯ ಪರಂಪರೆಯಲ್ಲಿ ಒಬ್ಬ ಮಹಾನ್ ಆಚಾರ್ಯರಾದ ಶ್ರೀ ಬಲದೇವ ವಿದ್ಯಾಭೂಷಣರು ಈ ಅಧ್ಯಾಯದ ಮೇಲಿನ ತಮ್ಮ ವ್ಯಾಖ್ಯಾನವನ್ನು ಈ ಮಾತುಗಳಿಂದ ಮುಗಿಸುತ್ತಾರೆ. ಯಶಸ್ತಿ ಲೇಷಾತ್ ಸೂರ್ಯಾದ್ಯ ಭವಂತು ತುಗ್ರ ತೇಜಸಃ ಯದಂಶೇನ ಧೃತ್ಯಂ ವಿಶ್ವಂ ಸ ಕೃಷ್ಣೋ ದಶಮೇಶ್ಚತೆ. ಪ್ರಬಲವಾದ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಕೃಷ್ಣನ ಆಂಶಿಕ ವಿಸ್ತರಣವು ಇಡೀ ಜಗತ್ತನ್ನು ಪಾಲಿಸುತ್ತದೆ. ಆದುದರಿಂದ ಶ್ರೀಕೃಷ್ಣನು ಪೂಜಾರ್ಹನು. ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯ ವಿಭೂತಿಯೋಗ ಎಂಬ 10ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಈ ರೀತಿಯಾಗಿ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ಇಷ್ಟೊಂದು ವಿವರವಾಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನನ್ನ ಒಂದೇ ಒಂದು ಅಂಶ, ನಾನು ಏನು ಹೇಳಿದ್ದೇನೆ, ಇದು ಒಂದೇ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಮತ್ತು ಅದನ್ನು ಧರಿಸಿದ್ದೇನೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಭಗವಂತ ಈ ಕ್ಷೀರೋದಕಶಾಹಿ ವಿಷ್ಣುವಾಗಿ ನಮ್ಮೆಲ್ಲರ ಒಂದು ಈ ಐಹಿಕ ಜಗತ್ತಿನ ಎಲ್ಲ ಸೃಷ್ಟಿಯಲ್ಲೂ ಕೂಡ ಅವನು ಪ್ರವೇಶ ಮಾಡಿದ್ದಾನೆ. ಅದೇ ಒಂದು ಬ್ರಹ್ಮನಿಂದ ಹಿಡಿದು ಸಣ್ಣ ಇರುವೆ, ಸಣ್ಣ ಕ್ರಿಮಿಕೀಟದವರೆಗೂ ಎಲ್ಲದರಲ್ಲೂ ಕೂಡ ಭಗವಂತ ಅದನ್ನು ಪ್ರವೇಶಿಸಿದ್ದಾನೆ. ನಮ್ಮಲ್ಲೂ ಕೂಡ ಹೃದಯಸ್ಥನಾದ ಭಗವಂತ ಇದನ್ನು ಕ್ಷೀರೋದಕಶಾಹಿಯಾಗಿ ಎಕ್ಸ್ಪ್ಯಾನ್ಷನ್ ಆಗಿದ್ದಾನೆ. ಸೊ ಮತ್ತೆ ನಮ್ಗೆ ಹೇಳ್ತಾ ಇರ್ತಾನೆ, ಇದು ಮಾಡಬೇಡ ಅಂತ. ನಾವು ನಮ್ಮ ಪಾಡೆ ನಾವು ಮಾಡಬಾರದನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿ ಆದರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಪ್ರೋತ್ಸಾಹ ಕೊಟ್ಟಿಲ್ಲ. ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಪರಮ ಪ್ರಭುವಿನ ಸಿರಿಯ ಒಂದು ಭಾಗ ಮಾತ್ರ. ಸೊ ಅದೇ ರೀತಿ ಬ್ರಹ್ಮ ಮತ್ತು ಶಿವ ಕೃಷ್ಣನ ಈಕ್ವಲೆಂಟ್ ಅಂತ ಪರಿಗಣಿಸಿದ್ರೆ ಅವನು ಅಂತಹ ಮನುಷ್ಯ ಕೂಡಲೇ ನಾಸ್ತಿಕನಾಗುತ್ತಾನೆ ಅಂತ ಪದ್ಮಪುರಾಣದಲ್ಲಿ ಹೇಳಿದೆ. ಸೊ ನಮ್ಮಲ್ಲಿ ಈಗ ಬೆಳಗ್ಗೆ ಮಂಗಳಾರತಿ ಆದ್ಮೇಲೆ ನಾವು 10 ಅಪರಾಧಗಳು ಅಂತೇವೆ, ನಾಮ ಜಪ ಮಾಡುವ 10 ಅಪರಾಧಗಳು ಅಂತ ಹೇಳ್ತೇವೆ. ಅದರಲ್ಲಿ 2ನೇ ಅಪರಾಧ ಏನು, ಯಾರಿಗಾರು ನೆನಪಿದೆಯಾ? ಎರಡನೇ ಅಪರಾಧ ಏನ್ ನೆನಪಿದೆಯಾ ಯಾರಿಗಾದ್ರು? ಅದೇ ಪ್ರಭುಜಿ, ಶ್ರೀಕೃಷ್ಣ ಪರಮಾತ್ಮನು ಯಾರಿಗೂ ಹೋಲಿಸಬಾರ್ದು. ಲೈಕ್ ಬ್ರಹ್ಮ ಅಥವಾ ಶಿವ ಅಂತ ಈಕ್ವಲ್ ಆಗಿ ಅಂತ ಪರಿಗಣಿಸಬಾರ್ದು ಅಂತ ಹೇಳ್ತಾರೆ. It's an offense to consider the names of demigods like Lord Shiva or Lord Brahma equal to or independent of Lord Vishnu ಅಂತ ಹೇಳಿ 2ನೇ ಅಪರಾಧ. ಅಂದ್ರೆ ಭಗವಂತ ಬ್ರಹ್ಮ ಅಥವಾ ಶಿವನನ್ನು ಯಾರಾದರೂ ಶ್ರೀಕೃಷ್ಣನ ಈಕ್ವಲೆಂಟ್ ಅಂದ್ರೆ ಸರಿಸಮಾನ ಅಥವಾ ಉನ್ನತ ಅಂತ ಯಾರು ಪರಿಗಣಿಸ್ತಾರೆ ಅಂತಹ ಮನುಷ್ಯ ಕೂಡಲೇ ನಾಸ್ತಿಕನಾಗುತ್ತಾನೆ ಅಂತ. ಬೆಳಗ್ಗೆ ಮಂಗಳಾರತಿ ಆದ್ಮೇಲೆ 10 ಅಪರಾಧಗಳನ್ನು ಹೇಳ್ತಾರೆ. ಸೊ ಅದರಲ್ಲಿ 2ನೇ ಅಪರಾಧ ಇದು, ಅದನ್ನು ಮಾಡ್ಲಿಕ್ಕಿಲ್ಲ. ಸೊ ಅದೇ ರೀತಿ ಯಾರು ಕೃಷ್ಣನ ವಿಭೂತಿಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅಂತಹ ಮನುಷ್ಯ ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಸೊ ಈಗ ನಾವು ಈ 10ನೇ ಅಧ್ಯಾಯದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಸೊ ಇದನ್ನು ಓದುವುದರಿಂದ ನಮ್ಗೆ ಏನಾಗುತ್ತೆ, ಕೃಷ್ಣನ ಒಂದು ವಿಭೂತಿಗಳ ಬಗ್ಗೆ ನಮ್ಗೆ ಅನುಭವವಾಗುತ್ತೆ. ಸೊ ಅದರಿಂದ ನಾವು ನಿಶ್ಚಲವಾಗಿ ನಮ್ಮ ಮನಸ್ಸನ್ನು ಕೃಷ್ಣನ ಪಾದಕಮಲಗಳಲ್ಲಿ ನೆಲೆಸಬಹುದು. ಕೃಷ್ಣನು ಸರ್ವಾಂತರ್ಯಾಮಿ, ಎಲ್ಲ ಹೃದಯದಲ್ಲಿ ಇದ್ದಾನೆ. ಸೊ ಅದರಿಂದ ಪರಿಪೂರ್ಣ ಭಕ್ತರು ಇದನ್ನು ತಿಳ್ಕೋತಾರೆ. ಶುದ್ಧ ಭಕ್ತರು ಅವರೇನ್ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತಾರೆ. ಸೊ ಇದರಿಂದ ಈ ಅಧ್ಯಾಯದ 8ರಿಂದ 11ನೇ ಶ್ಲೋಕ, ಅದು ಚತುಶ್ಲೋಕಿ ಭಗವದ್ಗೀತೆ ಅಂತ ನಾವು ಕೇಳಿದ್ವಲ್ವಾ.
ಆ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಕೃಷ್ಣನ ಭಕ್ತಿ ಸೇವೆ ಮಾಡುವುದು ಹೇಗೆ ಮತ್ತು ಪೂಜೆಯನ್ನು ಮಾಡುವುದು ಹೇಗೆ ಅಂತ ಪರಿಶುದ್ಧವಾಗಿ ಅದು ಬಹು ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಪರಿಶುದ್ಧ ಮಾರ್ಗ ಏನಂದ್ರೆ ಭಗವಂತನ ಪೂಜೆ ಮಾಡೋದು, ಅದು ಭಕ್ತಿ ಸೇವೆ. ಸೊ ಹೀಗೆ ದೇವೋತ್ತಮ ಪರಮಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿಯ ಪರಿಪೂರ್ಣತೆಯನ್ನು ಹೇಗೆ ಸಾಧಿಸುವುದು ಅನ್ನೋದು ನಾವು ಈ 10ನೇ ಅಧ್ಯಾಯದಲ್ಲಿ ಭಗವಂತನ ಕೃಪೆಯಿಂದ ತಿಳ್ಕೊಂಡ್ವಿ. ಮತ್ತು ಇಲ್ಲಿಗೆ ವಿಭೂತಿ ಯೋಗ ಎನ್ನುವ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಇಲ್ಲಿಗೆ ನಾವು ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.